ನನಗೆ ಏನು ಪ್ರಯೋಜನ? 5. ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿಗುಂಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸ್ತಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. 6. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ಸುಖ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. 7. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು 4 ವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. 8. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ಶುಭ ಮುಂಜಾನೆ ಈ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಈಗ ಜಯ ರಾಧಾ ಮಾಧವ ಹಾಡುವ. ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯೋ ರಾಧಾ ಮಾಧವ ಕುಂಜ ವಿಹಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ, ಜಯ ರಾಧಾ ಗೋವಿಂದ ರಾಧಾ ಗೋವಿಂದ ರಾಧೆ, ರಾಧಾ ಗೋವಿಂದ ರಾಧಾ ಗೋವಿಂದ ರಾಧೆ, ಜಯ ಗೌರನ್ನಿತಾಯ್ ಗೌರನ್ನಿತಾಯ್ ಗೌರನ್ನಿತಾಯ್, ಜಯ ಗೌರನ್ನಿತಾಯ್, ಜಯ ಜಯ ಪ್ರಭುಪಾದ್ ಪ್ರಭುಪಾದ್ ಪ್ರಭುಪಾದ್, ಜಯ ಜಯ ಪ್ರಭುಪಾದ್, ಜಯ ಗುರುದೇವ್ ಗುರುದೇವ್ ಗುರುದೇವ್, ಜಯ ಜಯ ಗುರುದೇವ್, ಜಯ ಗೌರ
ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಗೌತಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ. ಇದು ದಾಮೋದರ ಮಾಸ, ಕಾರ್ತಿಕ ಮಾಸ, ಊರ್ಜಾ ಮಾಸ ಅಂತಾನೂ ಕರೀತಾರೆ. ಈ ಮಾಸದ ಬಗ್ಗೆ, ದಾಮೋದರ ಮಾಸದ ಬಗ್ಗೆ, ದಾಮೋದರ ಲೀಲದ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು ಇಚ್ಛೆ. ನೀವೆಲ್ಲರೂ ಕರುಣ ಮಾಡಿ, ಕೃಪಾ ಮಾಡಿ. ಹರೇ ಕೃಷ್ಣ. ಒಂದು ಶ್ಲೋಕ ತಗೊಳ್ಳುವ. ಶ್ರವಣಂ ಕೀರ್ತನಂ ಸ್ಮರಣಂ ವಂದನಂ ಅರ್ಚನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿ. ಇದು ಈ ಶ್ಲೋಕ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ನಾವು ಶ್ರವಣ ಮಾಡುವುದರಿಂದ, ಕೀರ್ತನ ಮಾಡುವುದರಿಂದ, ಸ್ಮರಣ ಮಾಡುವುದರಿಂದ, ವಂದನ ಮಾಡುವುದರಿಂದ, ಅರ್ಚನೆ ಮಾಡುವುದರಿಂದ ದಾಸ್ಯ, ಸಾಖ್ಯ, ಆತ್ಮನಿವೇದನ, ಇವು ಒಂದೊಂದು ಸ್ಟೆಪ್. ಇವು ಸೈನ್ಸ್ ಅಂದ್ರೆ ಏನು? ಇದು ಆಧ್ಯಾತ್ಮಿಕ ವಿಜ್ಞಾನದ ಒಂದೊಂದು ಪಾಟುಣಿಗೆ. ಇದನ್ನು ಹತ್ಕೊಂಡು ಹೋದಂಗಿಲ್ಲ. ನಾವು ಈ ನವವಿಧ ಭಕ್ತಿಯನ್ನ ಮಾಡ್ತೀವಿ ಅಂತ. ಈಗ ನಾವು ಉಡುಪಿ ಕೃಷ್ಣ ಮಂದಿರದಲ್ಲಿ ಹೋದರೆ ಕೃಷ್ಣನ ದರ್ಶನ ಮಾಡಬೇಕಾದ್ರೆ ನಾವು ವಿಂಡೋ ಥ್ರೂ ಮಾಡಬೇಕು. ಅದಕ್ಕೆ ಕನಕನಿ ಕಿಂಡಿ ಅಂತ ಕರೀತಾರೆ ಇವತ್ತಿಗೂ. ಆ ಕನಕನಿ ಕಿಂಡಿಯಲ್ಲಿ 9 ರಂಧ್ರಗಳದ. 9 ರಂಧ್ರ, 3 ವಿಭಾಗ ಮಾಡಿದ್ದಾರೆ. ಒಂದು ವಿಭಾಗದಲ್ಲಿ 3 ಕಿಟಕಿ, ಒಂದು ವಿಭಾಗದಲ್ಲಿ 3 ಮತ್ತು ಒಂದು ವಿಭಾಗದಲ್ಲಿ 3, 3 9. ನಾವು ಪರಮಾತ್ಮನ ದರ್ಶನ ಮಾಡ್ಬೇಕಾದ್ರೆ ಪಾದದಿಂದ ನೋಡ್ತಾ ಹೋಗ್ಬೇಕು. ಪಾದ ದರ್ಶನಂ ಪಾಪನಾಶನಂ, ಕಟಿ ದರ್ಶನಂ ಕಂಟಕನಾಶನಂ, ಮುಕುಟ ದರ್ಶನಂ ಮುಕ್ತಿದಾಯಕ ಅಂತ. ಅಂದ್ರೆ ಪರಮಾತ್ಮನ ಪಾದ ದರ್ಶನದಿಂದ, ಅವರ ನಡುವಿನಿಂದ ಏನೈತಿ ಮುಖ ಅಥವಾ ಅವರ ಮುಕುಟವನ್ನ ನಾವು ದರ್ಶನ ಮಾಡೋದ್ರಿಂದ ಮುಕ್ತಿದಾಯಕ ಆಗ್ತೀವಿ ಅಂತ. ಅಂದ್ರೆ ಇದು ಇಲ್ಲೇ ಅದು 9 ರಂಧ್ರಗಳನ್ನ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು 9 ನವವಿಧ ಭಕ್ತಿಯ ಒಂದು ಅಂಗನ ಸೂಚನೆ ಮಾಡ್ತತಿ ಅಂತ. ಈ ಕಾರ್ತಿಕ ಮಾಸ, ಈ ದಾಮೋದರ ಮಾಸದಲ್ಲಿ ಅಥವಾ ದಾಮೋದರ ಲೀಲೆಗಳನ್ನ ನಾವು ಕೇಳೋದ್ರಿಂದ, ಈ ದಿವ್ಯ ಲೀಲೆಗಳನ್ನ ಕೇಳೋದ್ರಿಂದ ಏನಾಗ್ತತಿ? ನಮ್ಮ ಹೃದಯ ಬದಲಾಗ್ತತಿ ಅಂತ. ನಾವು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಕುಲದವರಾಗಿರ್ಬೋದು, ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಯಾರೋ ಕನಕದಾಸರು ಹೇಳ್ತಾ ಇದ್ದಾರೆ. ಪುರಂದರದಾಸರು ಆಡ್ತಾರೆ, ಆವ ಕುಲವೋ ರಂಗ, ನೀನು ಆವ ಕುಲದವೋ ರಂಗ ಅಂತ. ಶರದಿ ಮಗಳ ತಂದನಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳ ಮದುವೆ. ಅವರು ಶರದಿ ಮಗಳು ಯಾರು? ಲಕ್ಷ್ಮೀದೇವಿ ಅವರು ಮಡದಿ. ಕರಡಿ ಮಗಳು ತಂದ್ಲ ಅಂತಂದ್ರೆ ಮಗನಿಗೆ ಆಗಿ ಕರಡಿ ಜಾಂಬುವಂತನ ಮಗಳು ಜಾಂಬವತಿಯನ್ನ ಮದುವೆ ಮಾಡಿಸ್ತಾರೆ. ಹಾಗೆ ನೀನು ಯಾವ ಕುಲದವಪ್ಪ? ಕರಡಿ ಅವ್ರ ಮಗಳದ ಜೊತೆಗೆ ಸಂಬಂಧ ಮಾಡ್ತೀಯ, ಸಮುದ್ರದ ದೇವನ ಮಗಳ ಜೊತೆಗೆ ಮದುವೆ ಆಗ್ತೀಯ. ಹಾಗಾದ್ರೆ ನೀನು ಯಾವ ಕುಲದವ ಅಂತ ಭಕ್ತರು ಕೇಳ್ತಾ ಇದ್ದಾರೆ ಪ್ರೇಮಪೂರ್ವಕವಾಗಿ. ಭಗವಾನಿಗೆ ಯಾವ ಕುಲ ಇದೆ? ಅವ ಎಲ್ಲಾ ಕುಲದವನು, ಯಾವ ಕುಲನೂ ಇಲ್ಲ ಅವನಿಗೆ. ಆ ಕುಲದ ಮೂಲ ಯಾರದಾರೆ? ಭಗವಾನ್ ಅದಾರೆ. ಅದಕ್ಕೆ ಕನಕದಾಸರು ಕೇಳ್ತಾರೆ, ಯಾವ ಕುಲದವರು? ಕುಲವನ್ನ ನಾವು ಹೊಡೆದಾಡ್ಲಿಕ್ಕೆ. ನಮ್ಮ ಕುಲದ ಮೂಲ ಯಾರದಾರಪ್ಪ? ಈಶ್ವರ ಕೃಷ್ಣ ಪರಮ ಸಚ್ಚಿದಾನಂದ ವಿಗ್ರಹ ಅನಾದಿರಾಧಿರ್ ಗೋವಿಂದ ಸರ್ವ ಕಾರಣ. ಈ ಜಗತ್ತಿನ ಮೂಲ ಪುರುಷ ಅವರದಾರ. ಸೂರದಾಸರು ಅಂತ ಮಹಾನ್ ಭಕ್ತರು, ಅವರು ವರ್ಣನೆ ಬರ್ತದೆ. ಅವ್ರು ಕುರುಡರಿದ್ರು ಅಂತ. ಧೃತರಾಷ್ಟ್ರನು ಕೂಡ ಕುರುಡರಿದ್ದ. ಧೃತರಾಷ್ಟ್ರನ ಮುಂದೆ ಕೃಷ್ಣ ಅಡ್ಡಾಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ. ಕಣ್ಣು ಕಾಣಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ತಾ ಇದಾರಲ್ಲ ಇವ್ರು ಧೃತರಾಷ್ಟ್ರ. ಮುಂದೆ ಏನಾಗ್ತಾ ಇದೆ ಅಂತಂದ್ರೆ ಕೃಷ್ಣ ಮೊದಲೇ ಸೂಚನೆ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಇವ ಅಂದ, ಹುಟ್ಟತ್ಲೆ ಅಂದ, ಬುದ್ಧಿಯಿಂದನೂ ಅಂದ.
ಆ ಅಂದ್ರೆ ಅದೇ ರೀತಿ ನಾವು ಕೂಡ ಕುರುಡರಾಗಿದ್ದೀವಿ ಈ ಜಗತ್ತಿನೊಳಗೆ. ಧೃತರಾಷ್ಟ್ರನ ರೀತಿ ಒಳಗ ಕುರುಡರಿದ್ದೀವಿ, ಅಂಧವಿಶ್ವಾಸದಲ್ಲಿ ಮುಳುಗಿದ್ದೀವಿ, ಅಜ್ಞಾನದಲ್ಲಿ ಮುಳುಗಿದ್ದೀವಿ. ಅದಕ್ಕೆ ನಾವೀಗ ಮಂಗಲಾಚರಣ ಓದುವ. ಓಂ ಅಜ್ಞಾನತಿಮಿರಾಂಧಸ್ಯಂ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪಾದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೂರದಾಸರು ಅವರು ಕುರುಡರಾಗಿದ್ರು. ವನದಲ್ಲಿ ಹೋಗ್ಬೇಕಾದ್ರೆ ಒಂದು ಕಡ್ಡದಲ್ಲಿ ಬಿದ್ರು. ಒಂದು ಕಡ್ಡ ಅಂದ್ರೆ ಒಂದು ತಗ್ಗಿನಲ್ಲಿ ಬಿದ್ದು ಬಿಟ್ರು. ಪಾಪ ಬಿದ್ರು, ಮೇಲೆ ಹತ್ತಿ ಬರ್ಲಿಕ್ಕೆ ಹೆಂಗ ಗೊತ್ತಾಗ್ತದೆ? ಅದಕ್ಕೆ ಕೂಗ್ತಾ ಇದ್ದಾರೆ, ಯಾರು ಬರ್ತಾ ಇಲ್ಲ, ಯಾರು ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಭಕ್ತರಾದವ್ರು ಏನ್ ಮಾಡ್ತಾರೆ, ಭಗವಾನ್ ನೆನೆಸ್ತಾರೆ. ಠಾಕೂರ್ಜಿ ನೆನೆಸ್ಲಿಕ್ಕತ್ತಿದ್ರು, ಹೇ ಕೃಷ್ಣ ನನ್ನ ಇಲ್ಲಿಂದ ಪಾರು ಮಾಡೋ ಅಂತ. ಠಾಕೂರ್ ಬಂದ್ರು, ಕೃಷ್ಣ ಬಂದ್ರು, ಮಗುವಿನ ರೂಪದಲ್ಲಿ ಬಂದು ಕೈ ಕೊಡು ಅಜ್ಜ, ಕೈ ಕೊಡು ಅಂದ್ರು. ಕೈ ಕೊಟ್ರು, ಕೈ ಹಿಡ್ಕೊಂಡಾಗ ಅವ್ರ ಮೃದುವಾದ ಕೈಗಳು ಸ್ಪರ್ಶ, ಆ ಮೃದು ಸ್ಪರ್ಶ ಹಿಡ್ಕೊಂಡು ಇವ್ರ ಮೇಲೆ ಅಂತೂ ಬಂದ್ರು. ಆದ್ರೆ ಇವ್ರ ಕೈನ ಬಿಡ್ಲಿಕ್ಕೆ ತಯಾರಿಲ್ಲ, ಗಟ್ಟಿಯಾಗಿ ಹಿಡಿದು ಬಿಟ್ಟಿದಾರ. ಹುಡುಗ ಹೇಳ್ತಾ ಇದ್ದಾನ, ಬಿಡೋ ಕೈನ, ನಂದು ಇನ್ನೂ ಕೆಲಸ ಇದೆ, ನಾವು ಹೋಗ್ಬೇಕು, ಬಿಡೋ ಅಂತ. ಅಜ್ಜ ಬಿಡ್ತಾ ಇಲ್ಲ. ಬಿಡೋ ಅಜ್ಜ, ನನ್ನ ಕೈ ಬಿಡೋ ಅಂತ. ಬಿಡುದಿಲ್ಲ. ನೀನು ಅದೇನ ನನ್ನ ಹೃದಯದಲ್ಲಿ ಯಾವಾಗಲೂ ಆರಾಧಿತನಾಗಿರುವ ಆ ಠಾಕೂರ್ ನೀನೇ ಅಲ್ವಾ ಅಂದ. ಹೇ ನಾನು ಅಲ್ಲಿ ಬಿಡೋ, ನನ್ನ ಕೈ ಬಿಡೋ ಅಂದ. ಹೌದು, ನೀನು ಅದೇ ನೀನು ನಿನ್ ಕೈ ಬಿಡುದಿಲ್ಲ ಅಂತ. ಆ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ರು. ಕೈಯನ್ನು ಕೊಡಮಿ ಕೃಷ್ಣ ಏನೈತಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಓಡೋದಾಗ ಅವರು ಸೂರದಾಸರು ಹೇಳ್ತಾರೆ, ಹಾತ್ ಚುಡಾಕಿ ಜಾರಹೇ ಹೃದಯ ಚುಡಾಕಿ ದೇಕೋ ಅಂತ. ಕೈ ಬಿಟ್ಟಿಸಿಕೊಂಡು ಹೋಗ್ತಾ ಇದೀಯಾ, ನನ್ನ ಹೃದಯದಿಂದ ಬಿಡಿಸ್ಕೊಂಡು ಹೋಗಿ. ನೀನು ಹೆಂಗ್ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ? ನನ್ನ ಹೃದಯದಲ್ಲಿ ನೀ ಬಂಧಿತನಾಗಿದೆ ಅಂತ. ನನ್ನ ಹೃದಯ ಬಂದಿ ಯಾರು? ಠಾಕೂರ್ ಕೃಷ್ಣ. ಅಂದ್ರೆ ಅಷ್ಟೊಂದು ಆರಾಧನೆ ಮಾಡ್ತಾ ಇದ್ದಾರೆ. ಆದ್ರೆ ಧೃತರಾಷ್ಟ್ರನ ಮುಂದೆ ಕೃಷ್ಣ ಅಲ್ಲೇ ಓಡಾಡಿದ್ರು ಕೂಡ ಆ ಕೃಷ್ಣನ
ನೋಡ್ಲಿಕ್ಕೆ ತಯಾರಿಲ್ಲ, ಅಥವಾ ಕೃಷ್ಣನ ಇದನ್ನ ವರ್ಣನೆಯನ್ನು ಕೇಳಲಿಕ್ಕೆ ತಯಾರಿಲ್ಲ. ಯಾರೋ ಕೃಷ್ಣ ಒಬ್ಬ ನಾರ್ಮಲ್ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸೂರದಾಸರು ಏನ್ ಮಾಡಿದ್ರು, ಕೈಯ ಒಂದು ಸ್ಪರ್ಶಕ್ಕೆ ಬಂದಾಗ ಸಾಕು ಅದನ್ನ ಹಿಡ್ಕೊಂಡ್ಬಿಟ್ರು ಅಂತ. ಅದಕ್ಕೆ ನಮ್ಮಲ್ಲಿ ಅಟ್ರಾಕ್ಷನ್, ಅಟೆನ್ಷನ್, ಅಬ್ಸಾರ್ಬ್ಷನ್, ಮತ್ತೆ ಅಟ್ಯಾಚ್ಮೆಂಟ್ ಮತ್ತೆ ಅಪೇಕ್ಷನ್. ನೋಡಿ, ನಮ್ಗೆ ಅಟ್ರಾಕ್ಷನ್ ಇರಬೇಕು, ಆಕರ್ಷಣೆ ಇರಬೇಕು, ಅಟೆನ್ಷನ್ ಇರ್ಬೇಕು, ಸಾವಧಾನ ಇರ್ಬೇಕು ನಮ್ಮಲ್ಲಿ, ಅಬ್ಸರ್ವೇಷನ್ ನಿಮಗ್ನ, ಯಾವಾಗಲೂ ಮನಸ್ಥಾಯಿಯಾಗಿರ್ಬೇಕು, ಅಟ್ಯಾಚ್ಮೆಂಟ್ ಅವ್ರ ತರ ನಮ್ಗೆ ಆಸಕ್ತಿ, ಇನ್ನೂ ಅತಿ ಆತುರತೆ ಕಾತರತೆ ಇರಬೇಕು, ಅಪೇಕ್ಷನ್ ಸ್ಪೆಷಲ್ ಆಕರ್ಷಣೆ. ಪರಮಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರು ಹೇಳ್ತಾರೆ, ಒಂದು ಹೂವು ನೋಡ್ತೇವೆ, ಹೂವು ನೋಡಿದ ಕೂಡಲೇ ಒಬ್ರು ಹೋಗಿ ಅದನ್ನ ಕಿತ್ಕೊಳ್ತಾರೆ, ಅಯ್ಯೋ ಎಷ್ಟು ಚಂದ ಇದೆ ಅಂತ ಕಿತ್ಕೊಂಡು ಅದನ್ನ ಮೂಸ್ ನೋಡ್ತಾರೆ, ಮೂಸ್ ನೋಡಿ ಆ ಹೂವನ್ನ ತಮ್ಮ ಇಟ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಬ್ರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಆ ಹೂವನ್ನು ನೋಡ್ತಾರೆ, ವಾ ಎಷ್ಟೊಂದು ಚಂದ ಇದೆ, ಎಷ್ಟು ಕಲರ್ಫುಲ್ ಅದ, ಎಷ್ಟು ಚಂದ ಅದ ಅಂತ, ವಾ ಇಷ್ಟೊಂದು ಸುಂದರವಾದ ಹೂವನ್ನು ಮಾಡಿದವ ಭಗವಾನ್ ಅವರೆಷ್ಟು ಸುಂದರವಾಗಿರಬೇಕು ಅಂತ, ಎಷ್ಟೊಂದು ಸುಂದರವಾಗಿರ್ಬೇಕು ಅಂತ ಪರಮಾತ್ಮ ಅಂತ ಆ ರೀತಿ ಯೋಚನೆ ಮಾಡ್ತಾರೆ. ನಾವು ಈಗ 5,000 ವರ್ಷಗಳ ಹಿಂದೆ ಹೋಗುವ, ಟನ್ 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 5,000 ವರ್ಷಗಳ ಹಿಂದೆಗಡೆ ಹೋದೆ ನಾವು. 5,000 ವರ್ಷಗಳ ಹಿಂದೆ ದಿಲ್ಲಿಯ ಸಮೀಪ ಅತೀ ಭಯಂಕರವಾದ ಚೋರಿ ಆಗ್ತಿತ್ತು, ಕಳ್ಳತನ ಆಗ್ತಿತ್ತು. ಆ ಭಯಂಕರ ಕಳ್ಳತನ ಮಾಡೋರು ಯಾರು? ಕಳ್ಳತನ ಮಾಡುವಂತ ಭಯಂಕರ ಡಾಕು ಏನಿರ್ಲಿಲ್ಲ. ಅವ್ರೇನು ಬಡವನಾಗಿರ್ಲಿಲ್ಲ. ಅವರಪ್ಪ ದೊಡ್ಡ ರಾಜ ಇದ್ದ. ಭವ್ಯ ಬಂಗ್ಲೆ ಇತ್ತು ಅವ್ರದ್ದು. ಯಾರವರು? ನಂದ ಮಹಾರಾಜ ಯಶೋದಮಯ್ಯರ ಪುತ್ರ ರಾಜಕುವರ ನಂದಕುವರ ಏನ್ ಮಾಡ್ತಾ ಇದ್ರು? ಚೋರಿ ಮಾಡ್ತಾ ಇದ್ರು, ಕಳ್ಳತನ ಮಾಡ್ತಾ ಇದ್ರು. ಏನ್ ಕಳ್ಳತನ ಮಾಡ್ತಾ ಇದ್ರು? ಒಬ್ಬ ಗೋಪಿ ಬಂದು ಹೇಳ್ತಾಳೆ, ಹೇ ಯಶೋದ, ನಿನ್ನ ಮಗನ್ನ ಸಂಭಾಳಿಸ್ಕೋ, ನಿನ್ನ ಮಗನ ಸಂಭಾಳಿಸ್ಲಿಲ್ಲ ಅಂದ್ರ ಹಾಳಾಗಿ ಹೋಗ್ತಾನೆ ನಿನ್ನ ಮಗ ಅಂತ. ಇನ್ನೊಬ್ಬ ಗೋಪಿ ಹೇಳ್ತಾಳೆ, ಅವನು ಜೈಲಿನಲ್ಲಿ ಹುಟ್ಟಿದವ, ಮತ್ತೆ ಇನ್ನೇನು ಕಳ್ಳನ ಆಗದಾನ, ಇನ್ನೇನಾಗ್ಲಿಕ್ಕೆ ಸಾಧ್ಯ ಅದ, ಏನ್ ಯೋಚನೆ ಮಾಡ್ಲಿಕ್ಕೆ ಆಗ್ತತಿ ಅಂತ. ಇನ್ನೊಬ್ಬ ಗೋಪಿ ಹೇಳ್ತಾಳೆ, ಹೇ ಯಶೋದ, ಇಷ್ಟಾದ್ರೂ ಮಾಡು, ನಮ್ಮ ಸಲುವಾಗಿ ಹೆಲ್ಪ್ ಮಾಡು, ಇಷ್ಟಾದ್ರೂ ಸಹಾಯ ಮಾಡು, ನಿನ್ನ ಮಗನಿಗೆ ಆಭರಣ ಹಾಕಬೇಡ. ಯಾಕೆ ಹಾಕ್ಬಾರ್ದು? ನನ್ನ ಮನೆಯ ಆಭರಣ ನನ್ನ ಮಗನಿಗೆ ಹಾಕಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ಮು? ಯಶೋದಮ್ಮ ಕೇಳ್ತಾಳೆ. ಅಮ್ಮ, ನಮಗೆ ಪ್ರಾಬ್ಲಮ್ ಆಗಿದ್ರಿಂದಾನೇ ನಿನ್ನಗೆ ಹೇಳ್ತಾ ಇದ್ದೇವೆ, ನಿನ್ನ ಮಗನಿಗೆ ಆಭರಣಗಳನ್ನ ಹಾಕ್ಬೇಡ. ಯಾಕೆ ಹಾಕ್ಬಾರ್ದು? ಯಾಕಂದ್ರ ನಾವು ನಮ್ಮ ಮನೆಯಲ್ಲಿ ಮಾಡಿರುವಂತ ಬೆಣ್ಣೆ ಗಡಿಗೆಗಳನ್ನ ಇವರು ಬಂದು ಕಳ್ಳತನ ಮಾಡಬಾರದು ಅಂತ ಹೇಳಿಬಿಟ್ಟು ಕತ್ತಲ ರೂಮಿನಲ್ಲಿ, ಕತ್ತಲ ಕೋಣೆಯಲ್ಲಿ ನಾವು ಹಾಕ್ತೇವೆ. ಆದ್ರೂ ಕೂಡ ಇವ್ರೇನತಿ ಬಂದು ಹುಡುಕಿ ಅದನ್ನು ತೆಗೆದುಕೊಂಡು ಓಡ್ತಾರೆ ಅಂತ. ಹೇಗೆ? ಆಭರಣಕ್ಕ ಅದಕ್ಕೆ ಏನ್ ಸಂಬಂಧ ಅಂತ ಕೇಳಿದಾಗ, ನೀನು ನಿನ್ನ ಮಗನ ಕೊರಳಿಗೆ ಆಭರಣಗಳನ್ನ ಹಾಕುವುದರಿಂದ ಆ ಆಭರಣಗಳ ಬೆಳಕಿನಲ್ಲಿ ಇವರು ಆ ಬೆಣ್ಣಿ ಗಡಿಗೆಗಳನ್ನು ಹುಡುಕ್ತಾ ಇದ್ದಾರೆ. ಯಾರ್ಯಾರು ಅವರು? ಕೃಷ್ಣ ಬಲರಾಮನ್ ಮತ್ತೆ ಅವ್ರ ಫ್ರೆಂಡ್ಸ್. ಯಶೋದಮಯ್ಯ ಹೇಳ್ತಾಳೆ, ಅದು ಹೇಗೆ ಅದು? ಇನ್ನೊಬ್ಬ ಗೋಪಿ ಹೇಳ್ತಾಳೆ, ಏನಂತ? ಅಯ್ಯೋ ಗೋಪಿ, ನೀನೇನ್ ಹೇಳಿದೆಯಲ್ಲ, ನಾ ಆಲ್ರೆಡಿ ಅವನ ಆಭರಣಗಳನ್ನು ತೆಗೆದಿಟ್ಟು ನೋಡಿದೀನಿ. ಅದು ಕೆಲಸ ಕೊಡ್ಲಿಲ್ಲ. ಹೇಗೆ? ಅವರ ಆ ಬೆಳಕೇನೈತಲ್ಲ, ಅವರ ಮೈಯಿಂದ ಬರ್ತದ. ಮೈ ಅಂದ್ರೆ ಅವ್ರ ಶರೀರದಿಂದಾನ ಬರ್ತದ. ಅವರ ಶರೀರ ತೇಜಪುಂಜ ಅದ. ಅವರ ಶರೀರ ತೇಜಪುಂಜವಾಗಿದೆ. ಆ ಶರೀರದಿಂದನ ಬೆಳಕು ಬರ್ತದೆ. ಆ ಬೆಳಕಿನಲ್ಲಿ ಅವರು ಬೆಣ್ಣೆಯ ಗಡಿಗೆ ಅಥವಾ ಮಡಿಕೆಗಳನ್ನ ಹುಡುಕೊಳ್ತಾರೆ. ಯಶೋದಮಯ್ಯ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಏನಾದ್ರು ಬೆಣ್ಣಿಗೆ ಏನು ಕಮ್ಮಿ ಇದೆಯಾ? ಹಾಲಿಗೆ ಏನಾದ್ರು ಕಮ್ಮಿ ಇದೆಯಾ? ಮೊಸರಿಗೆ ಏನಾದ್ರು ಕಮ್ಮಿ ಇದೆಯಾ? ಏನು ಕಮ್ಮಿ ಇದೆ ನಮ್ಮ ಮನೆಯಲ್ಲಿ?
ಆ 9 ಲಕ್ಷ ಆಕಳಗಳು. ಅದರಲ್ಲಿ ಸ್ಪೆಷಲ್ ಆಕಳಗಳು ಏನ್ ಮಾಡ್ತಾವು? ಆ ಆಕಳಗಳು ದನ ಆಕಳು ಸುಗಂಧಿತವಾದ ಹುಲ್ಲನ್ನು ಮೇಯ್ದು ಬರ್ತಾವ. ಎಲ್ಲಿ? ಗೋವರ್ಧನಗಿರಿ. ಆ ಸುಗಂಧಿತವಾದ ಹುಲ್ಲನ್ನು ಮೇಯ್ದು ಬಂದು ಅಲ್ಲಿ ಅದರಿಂದ ತಯಾರಾಗಿರುವಂತಹ ಹಾಲನ್ನು ಹಿಂಡಬೇಕಾದ್ರ ಆ ಹಾಲಿನ ಒಂದು ಸೌರಭ ಸುಗಂಧ ಹಿಂಗ್ ಪಸರಿಸ್ತದ ಅಂದ್ರ ನಾವು ಕಮಲ ಹೂ ಈಗ ಬೇರೆದರಳ್ಳಿಕತ್ತದ ಈಗ ಅರಳ್ಳಿಕತ್ತದ ಹೂ. ಆ ಹೂ ಹಿಂಗ ಅರಳ್ಬೇಕಾದ್ರ ಆ ಸುವಾಸನೆ ಹೇಗೆ ಬರ್ತದ ಹಂಗ ಹಾಲಿನ ವಾಸನೆ ಬರ್ತದ. ರಾಧಾ ಗೋವಿಂದ ಮಹಾರಾಜರು ಹೇಳ್ತಾರೆ, ಎಲ್ಲ ಆಕಳದ ಹಾಲುಗಳು ಇರ್ತಾವಲ್ಲ, ಆ ಹಾಲನ್ನ ಉಳಿದ ಈ ಆಕಳ ಏನು ಈ ಸುಗಂಧಿತ ಹಾಲನ್ನು ಕೊಡ್ತಾವಲ್ಲ ಆ ಆಕಳಿಗೆ ಹಾಲನ್ನು ಕುಡಿಸ್ತಾರಂತೆ. ಮತ್ತೆ ಅದು ಸುಗಂಧಿತವಾದ ಹುಲ್ಲನ್ನು ತಿಂದು ಬರ್ತದ. ಹಂಗಾಗೋದ್ರಿಂದ ಅದು ಕೊಡುವಂತ ಹಾಲು ಸ್ಪೆಷಲ್ ಹಾಲಾಗಿರ್ತೈತಿ. ಆ ಹಾಲಿನಿಂದ ಏನಾಗ್ತತಿ? ಆ ಹಾಲನ್ನು ಮೊಸರನ್ನು 2 ರೀತಿ ನಾವು ಬೆಣ್ಣೆಗಳನ್ನು ತಯಾರು ಮಾಡ್ತೇವೆ. 2 ರೀತಿಯ ಬೆಣ್ಣೆಗಳನ್ನು ತಯಾರು ಮಾಡ್ತಾರೆ ಅಂತಂದು ಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ. ಡೈರೆಕ್ಟ್ ಆಗಿ ಹಾಲನ್ನು ಕಡಿದ್ರೆ ಹಾಲಿನಿಂದ ಬರುವಂತ ಬೆಣ್ಣೆ, ಇನ್ನು ಅದನ್ನ ಹಾಲಿಗೆ ನಾವು ಹೆಪ್ಪಾಕಿ ಹೆಪ್ಪಿನಿಂದ ತಯಾರು ಮಾಡುವಂತ ಬೆಣ್ಣೆ. ಬೇರೆ ಬೇರೆ ಫ್ರಾಗ್ರೆನ್ಸ್, ಅದು ಬೇರೆ ಬೇರೆ ರುಚಿ ಅದರಲ್ಲಿ ಬರ್ತದೆ. ಯಾರು ಹೇಳಿಕತ್ತಾರ? ಯಶೋದಮಯ್ಯ ಗೋಪಿಯರಿಗೆ ಹೇಳಕತ್ತಾರ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರ, ನನ್ನ ಮಗನ ಮೇಲೆ ನಿಮ್ಗೆ ಹೊಟ್ಟೆ ಕಿಚ್ಚಿದೆ, ಕೋಪ ಇದೆ ನಿಮ್ಗೆ, ಅದಕ್ಕೆ ಸುಳ್ಳು ಕಂಪ್ಲೇಂಟ್ ನೀವು ಕೊಡ್ತಾ ಇದ್ದೀರಿ ಅಂತ. ಅದಕ್ಕೆ ಗೋಪಿಯರು ಹೇಳ್ತಾರೆ, ಅಯ್ಯೋ ಇವಳ ಅಮ್ಮನಿಗೆ ಹೇಳಿದ್ರೆ ಕೇಳುದಿಲ್ಲ, ಯಾಕಂದ್ರೆ ಇವನು ಅಮ್ಮನ ಮುದ್ದಿನ ಮಗ. ಆ ಮುದ್ದಿನ ಮಗನ ಕಂಪ್ಲೇಂಟ್ ಅಮ್ಮನಿಗೆ ಹೇಳಿದ್ರೆ, ಯಶೋದಮ್ಮಯ್ಯಗೆ ಹೇಳಿದ್ರೆ, ಯಶೋದಮ್ಮಯ್ಯ ಹೇಗೆ ಕಳಿಸ್ಕೊಳ್ತಾಳೆ? ಅದಕ್ಕೆ ನಾವು ಕೃಷ್ಣನನ್ನು ರೆಡ್ ಹ್ಯಾಂಡ್ ಆಗಿ ಹೇಳ್ಕೊಂಡು ಬರೋಣ, ಆಮೇಲೆ ಇವಳು ಒಪ್ತಾಳೆ ರೆಡ್ ಹ್ಯಾಂಡ್ ಆಗಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಮನೆಯಲ್ಲಿ ಮೊಸರಿನ ಗಡಿಗೆ ಅಥವಾ ಹಾಲಿನ ಬೆಣ್ಣೆಯ ಗಡಿಗೆ ಏನು ಕಟ್ಟಿರ್ತಾರೆ, ಗಡಿಗೆ ಅಂದ್ರೆ ಮಡಿಕೆಗಳನ್ನು ಮೇಲೆ ಹ್ಯಾಂಗ್ ಹಾಕ್ತಾರೆ. ನೆಲವು ಅಂತ ಇತ್ತು. ನಿಮ್ ಕಡೆಗೆ ಬೇರೆ ಬೇರೆ ಭಾಷೆಯಲ್ಲಿ ಹೇಗೆ ಕರೀತಾರೆ ಗೊತ್ತಿಲ್ಲ. ನಮ್ಮ ಧಾರವಾಡ ಭಾಷೆಯಲ್ಲಿ ನೆಲವು ಅಂತ ಕರೀತಾರೆ. ನೆಲವು ಅಂದ್ರೆ ಮೇಲಿನ ಚಾವಣಿಗೆ ಹ್ಯಾಂಗ್ ಮಾಡಿರುವಂಥದ್ದು, ಮೇಲಿನ ಚಾವಣಿಗೆ ಕಟ್ಟಿರುವಂತ 3 ದಾರಗಳಿಂದ ಕೆಳಗಡೆ ಅದಕ್ಕೆ ಬೇಸ್ ಕಟ್ಟಿರ್ತಾರೆ. ಆ ಬೇಸಿನ ನಡುವೆ ಏನೈತಿ ಗಡಿಗೆಯನ್ನು ಒಳಗಡೆ ಹ್ಯಾಂಗ್ ಹಾಕಿರ್ತಾರೆ, ಮೇಲೆ ಕಟ್ಟಿರ್ತಾರೆ. ಹೀಗೆ ಅಂದ್ರೆ ಹಾಳಾಗಬಾರ್ದು ಅಂತ. ಅಂದ್ರೆ ಮೊಸರನ್ನು ಅಂದ್ರೆ ನಾವು ಹೇಗೆ ಸುರಕ್ಷತೆ ಮಾಡಬೇಕು ಅನ್ನೋಂಥದನ್ನ ಅವ್ರು ಕಂಡುಕೊಂಡಿರುವಂತ ಇದು. ಇವತ್ತಿನವರೆಗೂ ಹಳ್ಳಿಗಳಲ್ಲಿ ನೀವು ಹೋದ್ರೆ ಇದು ಕೆಲವೊಂದು ರೇರ್. ಈಗ ಎಲ್ಲ ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ ಆಗ್ತಾ ಇದಾವ. ಆದ್ರೂ ಹಳ್ಳಿಯ ಒಂದು ವಾತಾವರಣದಲ್ಲಿರುವಂತ ಮನೆಗಳಲ್ಲಿ ಹೋದ್ರೆ ಈಗನು ನೋಡ್ಲಿಕ್ಕೆ ಸಿಗಬಹುದು. ಈ ನೆಲವುಗಳು ಮೇಲಿರುವಂತ ಆಹಾರಗಳು ಕೆಡುವುದಿಲ್ಲ ಅಂತ. ಆ ಗಡಿಗೆ ಒಳಗನ ಯಾಕೆ ಬೆಣ್ಣೆ ಇಡ್ತಿದ್ರು ಅಂದ್ರೆ ಗಡಿಗೆ ನ್ಯಾಚುರಲ್ ಪ್ರಿಸರ್ವೇಟಿವ್. ಈಗ ನಾವು ಜಗನ್ನಾಥಪುರಿಗೆ ಹೋದ್ರೆ ಇವತ್ತಿನವರೆಗೂ 56 ಐಟಮ್ ತಯಾರು ಮಾಡ್ಬೇಕಾದ್ರೆ ಅದನ್ನ ಗಡಿಗೆಯಲ್ಲೇನ ಮಾಡ್ತಾರೆ, ಹೊಸ ಗಡಿಗೆಯಲ್ಲೇನ ಮಾಡ್ತಾರೆ ತಯಾರು. ಒಮ್ಮೆ ಆ ಗಡಿಗೆಯಿಂದ ಅಡಿಗೆ ಮಾಡಿದ್ಮೇಲೆ ಆ ಗಡಿಗೆ ದೇವರಿಗೆ ಎಡೆ ಆದ್ಮೇಲೆ ಆ ಗಡಿಗೆಯನ್ನು ಉಪಯೋಗ ಆದ್ಮೇಲೆ ಒಡೆದಾಕ್ಬಿಡ್ತಾರೆ. ಅದನ್ನ ಹೊಸ ಗಡಿಗೆಗಳನ್ನ ಉಪಯೋಗ ಮಾಡ್ತಾರೆ. ಅದಕ್ಕೆ ನಿಮ್ಗೆ ನೆನಪಿರಬಹುದು, ನೀವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಹೊಸ ಗಡಿಗೆ ಅಥವಾ ಮಡಿಕೆಯನ್ನು ತಂಬರ್ತಾರೆ. ಅದನ್ನ ಒಲೆ ಮೇಲೆ ಕಾಸಿ ಆಮೇಲೆ ಹಿಂದಗಡಿಸಿ ಅದ ಕ್ಲೀನ್ ಅಂದ್ರೆ ಅದರೊಳಗಿರುವಂತ ಏನಾದ್ರು ಬ್ಯಾಕ್ಟೀರಿಯಾ ವೈರಸ್ ಏನಿರ್ತಾವಲ್ಲ ಹೋಗ್ತಾವ. ಅದ್ರೊಳಗೆ ಹಾಕುವಂತ ನೀವು ಉಪ್ಪಿನಕಾಯಿ ಅದನ್ನ ಟಂಡ್ ಮಾಡಿ ಆದ್ಮೇಲೆ ಹಾಕುವಂತ ಉಪ್ಪಿನಕಾಯಿ ಕೆಡದನೇ ಬಹಳ ದಿನವರೆಗೆ ವರ್ಷಾನುಗಟ್ಲೆ ಬರ್ತದ ಅಂತ. ಹೀಗೆ ಅದನ್ನು ಪ್ಯೂರಿಫೈ ಮಾಡುವಂತ ಒಂದು ಪ್ರೊಸೆಸ್ ಆ ಗಡಿಗೆಗಳನ್ನು ನೆಲವಿನ ಮೇಲೆ ಹ್ಯಾಂಗ್ ಹಾಕಿದ್ರು. ಹ್ಯಾಂಗ್ ಹಾಕಿರ್ಬೇಕಾದ್ರೆ ನಾನು ಕಟ್ಟಿ ಹಾಕಿದ್ರು. ಕಟ್ಟಬೇಕಾದ್ರೆ ಅದ್ರ ಪಕ್ಕಕ್ಕೆ ಅನೇಕ ಗಂಟೆಗಳ ಸಣ್ಣ 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 ಗಂಟೆಗಳನ್ನು ಕಟ್ಟಿದ್ರು. ಸಣ್ಣ ಸಣ್ಣ ಗಂಟೆಗಳನ್ನು ಕಟ್ಟಿದ್ರು. ಯಾಕೆ ಕಟ್ಟಿದ್ರು? ಐಡಿಯಾ ಮಾಡಿದ್ರು. ಏನಂತ ಐಡಿಯಾ? ಉಪಾಯ. ಈ ಸರಿ ಕೃಷ್ಣ ಹೆಂಗ್ ಬಂದು ಬೆಣ್ಣೆ ಕತ್ತಿದ ನೋಡೋಣ ಅಂತ. ಸರಿ ಕಟ್ಟಿದ್ರು.
ಅದೇನಾಗ್ತದೆ, ನಾವು ಗಡಿಗೆ ಮುಟ್ಲಿಕ್ಕೆ ಹೋದ ಕೂಡಲೇ ಗಂಟೆಗಳು ಅಲ್ಲಾಡ್ತದ, ಅಲ್ಲಾಡೋದನ್ನ ಸೌಂಡ್ ಬರ್ತದೆ, ಟಣ ಟಣ ಟಣ್ 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 ಢಣ್ 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 ಆವಾಜ್ ಬರೋದ್ರಿಂದ ಇವ್ರು ಎಚ್ಚೆತ್ತುಕೊಳ್ತಾರ, ಅವಾಗ ಅವ್ರನ್ನ ಹಿಡಿಬಹುದು ಅಂತ. ಕೃಷ್ಣ ಹೋಗಿ ನೋಡ್ತಾನೆ, ಬಲರಾಮ ನೋಡ್ತಾನೆ, ಅಯ್ಯೋ ಏನಿದು ಐಡಿಯಾ, ನಾವ್ ಹೇಗೆ ಕಳ್ತನ ಮಾಡೋದು? ಆಯ್ತು, ಆ ಗಂಟೆಗೆ ಹೇಳ್ತಾನೆ, ಸುಮ್ಮನೆ ಇರಿ. ಗಂಟೆಗಳು ಸುಮ್ಮನೆ ಇದ್ದು, ಇವ್ರು ಹೋಗಿ ಬೆಣ್ಣೆ ಗಡಿಗೆ ತಕೊಂಡ್ರು, ಕೆಳಗೆ ಇಟ್ಕೊಂಡ್ರು. ಆ ಬೆಣ್ಣೆ ಗಡಿಗೆಯಿಂದ ಮೊಸರು ಇದು ಬೆಣ್ಣೆನ ತಿನ್ಲಿಕ್ಕೆ ಶುರು ಮಾಡಿದ. ಕೃಷ್ಣ ಇನ್ನೇನು ತಗೊಂಡು ಹಿಂಗ್ ಬಾಯ ಇಟ್ಕೊಳ್ತಾನೆ, ಡಣ್ಣ ಸೌಂಡ್ ಬರ್ಲಿಕ್ಕೆ. ಅಲ್ಲ ಮರ, ಇಲ್ಲಿವರೆಗೆ ಅದನ್ನ ನೆಲವಿನಿಂದ ತೆಗೆದು ಅದನ್ನ ಕೆಳಗಿಡು, ಆಮೇಲೆ ನಾ ತಗೊಂಡು ಅವರಿಗೂ ನೀವು ಬಾರಿಸ್ತಂತ ಗಂಟೆಗಳು ಈಗ ಯಾಕೆ ಬಾರಿಸ್ಲಿಕ್ಕತ್ತಿದ್ರಿ? ಅವಾಗ ಗಂಟೆಗಳು ಮಾತಾಡ್ಲಿಕ್ಕತ್ತಾವ, ಹೇಳ್ತಾವ, ನೀವು ಠಾಕೂರ್ಜಿ ನಿಮ್ಮ ಸೇವೆಗಾಗಿ ಬಂದಿದ್ದೀವಿ ನಾವು, ನಮ್ಮನ್ನೆಲ್ಲಿ ಕಟ್ಟಿದ್ದಾರೆ, ನೀವು ಸುಮ್ಮನಿರಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ದೀವಿ. ನೀವು ಯಾವಾಗ ಬೆಣ್ಣೆಯನ್ನು ನೀವು ತಿನ್ಲಿಕ್ಕತ್ತಿದ್ರಿ, ನಮ್ಮ ಸೇವಾ ಅದ. ಯಾವಾಗ ನಿಮಗೆ ಭೋಗ ಇಡ್ತಾರೆ, ಆ ಭೋಗ ಇಟ್ಟು ಕೂಡಲೇ ಬೆಲ್ ಬಾರಿಸೋದು ಕರ್ತವ್ಯ. ಬೆಲ್ ಬಾರಿಸಿದ್ರೆ ನೀವು ಬೆಣ್ಣೆಯನ್ನು ತಿಂತೀರಿ ಅಂತ ಕೇಳಿದ್ದೀವಿ ನಾವು, ಅದಕ್ಕೆ ನಮ್ಮ ಸೇವಾ ನಾವು ಮಾಡಿದ್ವಿ ಅಂತ. ಅಯ್ಯೋ ಅಂದ್ರು. ಅವಾಗ ಹಿಡಿಲಿಕ್ಕೆ ಗೋಪಿಯರಿಗೆ ಅನುಕೂಲ ಆಗ್ತದೆ. ಅಲ್ಲಿಂದ ಇವರೆಲ್ಲ ಓಡು ಕೃಷ್ಣ ಓಡು, ಸಿಕ್ಕಾಕೊಂಡ್ರು ಅಂದ್ರೆ ಅಮ್ಮನಿಗೆ ಹಿಡಿದು ಕೊಡ್ತಾರೆ, ಓಡೋಡಂತ ಓಡೋಗ್ಬಿಡ್ತಾರೆ ಅವ್ರು, ಸಣ್ಣ ಸಣ್ಣ ಮಕ್ಕಳು. ಹಿಂಗ ಬೇರೆ ಬೇರೆ ಗೋಪಿಯರು ಬೇರೆ ಬೇರೆ ಐಡಿಯಾಗಳನ್ನ ಮಾಡಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದೇ ದಿನ ಬೆಳಗ್ಗೆ ಅಮ್ಮ ಬೇಗ ಎದ್ರು, ಬ್ರಾಹ್ಮಿ ಮುಹೂರ್ತದಲ್ಲಿದ್ರು, ಸ್ನಾನಾದಿಗಳನ್ನು ಮಾಡಿದ್ರು, ಹೊಸ ಬಟ್ಟೆಗಳನ್ನು ಧಾರಣೆ ಮಾಡಿದ್ರು, ಆಮೇಲೆ ಆಭರಣಗಳನ್ನು ಧರಿಸಿದ್ರು, ಮಾಲತಿ ಪುಷ್ಪವನ್ನ ಅವರ ತುರುಬದಲ್ಲಿ ಇಟ್ಕೊಂಡ್ರು, ಇಟ್ಕೊಂಡ್ರು ಒಳ್ಳೆ ರೀತಿ. ಕೈಯಲ್ಲಿ ಅವರ ಬಳೆಗಳು. ಈ ಯಶೋದಮಯ್ಯ ಅದರಲ್ಲ, ಯಶೋದಮಯ್ಯ ಆಕ್ಚುಲಿ ರಾಣಿ, ನಂದ ಮಹಾರಾಜರ ಹೆಂಡತಿ, ನಂದ ಮಹಾರಾಜರ ಸ್ವಾಮಿನಿ, ಬೃಂದಾವನದ ರಾಣಿ. ಬೃಂದಾವನದಲ್ಲ, ಇದು ನಂದಗಾವದ ರಾಣಿ ಅಂತ ಹೇಳ್ಬೋದು. ಆ ರಾಣಿಯಾಗಿರುವಂತವ್ರ ಕೈಯಲ್ಲಿ ಆಳು ಕಾಳುಗಳಿಗೆ ಏನ್ ಕಮ್ಮಿ ಇದೆ? ಬೇರೆ ಬೇರೆ ಎಲ್ಲಾ ಸೇವೆಗಳನ್ನ ಮಾಡ್ಲಿಕ್ಕೆ ಆಳುಗಳು ಎಲ್ಲಾ ಇರ್ತಾರೆ. ಬೇಗ ಎದ್ರು, ಸ್ನಾನಾದಿಗಳನ್ನ ಮುಗಿಸಿದ್ರು. ಇವ್ರು ಕಂಪ್ಲೇಂಟ್ ಕೇಳ್ತಾ ಇದ್ರಲ್ಲ, ಆ ಕಂಪ್ಲೇಂಟ್ ಕೇಳಿ 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 ಇವನು ಏನ್ ಮಾಡ್ತಾ ಇದ್ದಾನೆ ನನ್ನ ಮಗ, ಇವ ನಮ್ಮ ಮನೆಯಲ್ಲಿ ಅಂದ್ರೆ ಇವರು ಆಳುಗಳು ತಯಾರು ಮಾಡುವಂತದ್ರಲ್ಲಿ ಏನೋ ಪ್ರೊಸೆಸ್ ತಪ್ಪಿದೆ, ವಿಧಾನದಲ್ಲಿ ತಪ್ಪಿದೆ. ಅದು ಸರಿಯಾಗಿ ಬೆಣ್ಣೆ ಆಗ್ತಾ ಇಲ್ಲ, ಸರಿಯಾಗಿ ಇದು ಆಗ್ತಾ ಇಲ್ಲ ಕಾಣುತ್ತೆ. ಅದಕ್ಕೆ ನಾನೇ ಸ್ವತಃ ಮಾಡಿ ಮಗನಿಗೆ ತಿನ್ನಿಸ್ಬೇಕು. ಮತ್ತೆ ಇವತ್ತು ದೀಪಾವಳಿ, ಅನೇಕ ಸ್ವೀಟ್ಗಳನ್ನು ತಯಾರು ಮಾಡಬೇಕು. ಬರ್ಫಿ, ಹಲ್ವಾ, ಲಡ್ಡು, ಲಾಡು, ಭಗವಾನನಿಗೆ ಭೋರಿ ಭೂಜನ ಭೋಗಗಳನ್ನ ತಯಾರು ಮಾಡಬೇಕು. ಆ ಯೋಚನೆ ಮಾಡಿಕೊಂಡು ಬೇಗ ಎದ್ದಿದ್ಲು ಅಮ್ಮ. ಎದ್ದು ಸ್ವತಃ ತಾನೇ ಅಡಿಗೆ ಮನೆಗೆ ರಸೋಯಿಗರಿಗೆ ಹೋದ್ಲು. ಅವ್ರೆಲ್ಲ ಬೇರೆದವ್ರು ಮಾಡೋರು ಇದ್ರಲ್ಲ, ಅವ್ರಿಗೆಲ್ಲ ಹೇಳಿದ್ರು, ನೀವು ಬೇರೆ ಬೇರೆ ಸೇವೆ ಮಾಡ್ರಿ, ಇವತ್ತು ನಾ ಸ್ವತಃ ಮಾಡ್ತೀನಿ ಅಂತ. ಎಲ್ಲ ಸೇವೆನ ನಾನ್ ಮಾಡ್ತೇನೆ ಇವತ್ತು. ಒಂದ್ ಸ್ವಲ್ಪ ತೋರದವಳು, ಒಂದ್ ಸ್ವಲ್ಪ ದಪ್ಪ ಇದ್ರು. ಹೀಗೆ ಅವರೆಲ್ಲ ಸೇವೆ ಮಾಡ್ತಾ ಇದ್ರು. ಮಾಡ್ತಾ ಬೆಳಿಗ್ಗೆ ಸೂರ್ಯೋದಯ ಆಗ್ಲಿಕ್ಕತ್ತದ. ಅದರ ಕೆಂಪು ವರ್ಣ ಲಾಲಿಮ ಎಲ್ಲಾ ಕಡೆಗೆ ಪಸರಿಸ್ಲಿಕ್ಕತ್ತದ, ಎಲ್ಲಾ ಕಡೆಗೆ ಹರಡ್ಲಿಕ್ಕತ್ತದ. ಎಲ್ಲಾ ಗಿಡ ಮರಗಳು ಮೇಲೆ ಅದು ಹೊಂಬಣ್ಣ ಚೆಲ್ತಾ ಇದೆ. ಆಕಾಶ ತುಂಬಾ ಹೊಂಬಣ್ಣ, ಬಂಗಾರದ ವರ್ಣ ಎಲ್ಲಾ ಕಡೆಗೂ. ಹಕ್ಕಿಗಳು ಚಿಲಿಪಿಲಿ ಕಲರವ ಮಾಡ್ಲಿಕ್ಕತ್ತಾವು. ಗಿಳಿಗಳು ಕೂಗ್ತಾ ಇದ್ದವು, ಕೋಗಿಲುಗಳು ಕೂಗ್ತಾ ಇದ್ದವು ಚಂದವಾಸ್. ನವಿಲುಗಳು ಧ್ವನಿ ಹೊರಡಿಸ್ತಾ ಇದ್ದಾವು. ಗೋಶಾಲೆ, ನಂದಭವನ ಎಲ್ಲಿರುವುದು? ನಂದಭವನ ಗೋಶಾಲೆ ನಡುವಿದೆ.
ಸುತ್ತಲೂ ಗೋಶಾಲ. ಅಲ್ಲಿ ಆಕಳು ಕರುಗಳು ಕೂಗ್ತಾ ಇದ್ದವು. ಅಂಬಾ, ಅದರ ತಾಯಿ ಆ ಕರು ಕೂಗ್ಲಿಕ್ಕದ ಅಂತ ಹೇಳ್ಬಿಟ್ಟು ಆಕಳುಗಳು ಕೂಗ್ತಾ ಇದ್ದವು. ಕರೀಲಿಕ್ಕತ್ತಾವ. ಅವರ ಮನೆ ಮುಂದಗಡೆ ಈಗ ಕಟ್ಟಿರುವಂತ ಲೋಹದ ನಳಿಕೆ ಅಥವಾ ಲೋಹದ ಪೈಪ್ಗಳು ಸೌಂಡ್ ಗಾಳಿ ಬೀಸಿದ ಕೂಡಲೇ ಅದು ಒಂದಕ್ಕೊಂದು ಹೊಡ್ಕೊಳ್ತಾವು, ಮಧುರವಾದ ಆವಾಜ್ ಬರ್ತದೆ. ಈಗೆಲ್ಲ ನಮ್ಮ ಮನೆ ಮುಂದಗಡೆಗೆಲ್ಲ ನಾವು ಮಾಡ್ಕೊಳ್ತೇವೆ, ಅದನ್ನ ಕಾಪಿ ಮಾಡ್ಕೊಳ್ಳಿರ್ತೇವೆ. ಮೊದಲು ಅವ್ರು ಮಾಡಿದ್ರು. ಯಶೋದಮ್ಮಯ್ಯ ಏನ್ ಮಾಡ್ತಾರೆ, ಬಾಗಿಲ ಮುಂದಗಡೆ ಬಂದು ರಂಗೋಲಿ ಹಾಕ್ತಾ ಇದ್ದಾರೆ. ಚಂದ ರಂಗೋಲಿ, ಆಕಳ ಸಗಣಿಯಿಂದ ಸಾರಿಸಿದ ಒಂದು ನೆಲದ ಮೇಲೆ ರಂಗೋಲಿ ಬಿಡಿಸ್ತಾರೆ. ಬಣ್ಣ ಬಣ್ಣದ ಹೂಗಳನ್ನು ತೆಗೆದುತ್ತಾರೆ. ಆಮೇಲೆ ಹೂಗಳ ದಳಗಳನ್ನ ಹರಡುತ್ತಾರೆ. ಧೂಪ, ದೀಪ, ಗಂಧ ಅವನ್ನೆಲ್ಲ ಬೆಳಗ್ತಾ ಇದ್ದಾರೆ. ಮನೆಯೆಲ್ಲ ಸುಗಂಧಿತ ವಾತಾವರಣ. ಒಳ್ಳೆ ಶಬ್ದಗಳು ಕೇಳಲಿಕ್ಕತ್ತಾವು. ದೂರದಾಗ ಬ್ರಾಹ್ಮಣರು ಮಂತ್ರಘೋಷ ಮಾಡುವಂತ ಸೌಂಡ್ ಕೇಳಲಿಕ್ಕತ್ತದ. ಆಕಳ ಕರುಗಳ ಕೊರಳಿಗೆ ಕಟ್ಟಿರುವಂತ ಗಂಟಿ ನಾದ ಟಿಣಿಸ್ತದೆ. ಶುದ್ಧ ಹಳ್ಳಿ ವಾತಾವರಣ, ಶುದ್ಧವಾಗಿರುವಂತ ಶಬ್ದಗಳು, ಶುದ್ಧ ಗಾಳಿ, ಅದ್ಭುತ ಒಂದು ರಮಣೀಯ ವಾತಾವರಣ ಸೃಷ್ಟಿ ಮಾಡಿತ್ತು. ಅವಾಗ ಇವರು ಯಶೋದಮ್ಮಯ್ಯಗೆ ಕಂಪ್ಲೇಂಟ್ ಮಾಡಿರುವಂತವು ಗೋಪಿಯರು ಇನ್ನೂ ಅನೇಕ, ನಿನ್ನ ಮಗ ಬಂದ ನನ್ನ ಮನೆಯಲ್ಲಿ ಬೆಣ್ಣೆ ಕದ್ಕೊಂಡು ಹೋದ, ನಿನ್ನ ಕೃಷ್ಣ ಬಂದ ನನ್ನ ಮಗುನ ಚೂಟು ಹೋದ, ಅಳಿಸಿ ಹೋದ ಅಂತ. ಮಗು ಮಲ್ಕೊಂಡಿದ್ದಾರಂದ್ರೆ ನನ್ನ ಮಗುನ ಚೂಟು ಹೋದ. ಆ ಮಗು ಅಂತ ಹಳ್ಳಿಕತ್ತೆ ಯಾರು ಇದು ಮಾಡಿದಾರಂತ ಅಲ್ಲಿ ದೂರ ಹೋಗಿ ಕಿಸಿ ಕಿಸಿ ನಗ್ತಾ ಇದ್ರು. ಕೃಷ್ಣ ಸಣ್ಣ ಮಕ್ಕಳು ಹೆಂಗ ನಟಗಟಿ ಮಾಡ್ತಾ ಇರ್ತಾರೆ. ಕೃಷ್ಣ ಬಲರಾಮರು ಈಗ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಸಣ್ಣ ಮಕ್ಕಳು ಇದ್ರೆ ಎಷ್ಟೊಂದು ಖುಷಿ ಆಗ್ತದೆ, ಓಡಾಡ್ತಾ ಇರ್ತಾರೆ ಮನೆಯೆಲ್ಲ. ಅವ್ರಿಗೆ ತೊದಲು ನುಡಿಗಳಲ್ಲಿ ಮಾತಾಡ್ತಿರ್ತಾರೆ. ಅವರ ಒಂದು ಮುಖದ ಒಂದು ನಗು ನಗೆ, ಹಸು ನಗೆ ಏನು ಬರ್ತದ, ಆ ನಗೆ ಏನದಲ್ಲ ಕೃಷ್ಣನ ನಗೆ ಅದು. ಒಂದು ಹೂವು ಅರಳ್ತದ, ಹೂವಿನೊಳಗ ಚಂದದ, ಹೂವಿನೊಳಗ ಒಂದು ಸೌಂದರ್ಯತೆ ಇದೆ, ಆ ಹೂವಿನೊಳಗ ಒಂದು ಸುಗಂಧತೆ ಇದೆ, ಅದು ಎಲ್ಲ ಕೃಷ್ಣನ್. ಯಾಕಂದ್ರೆ ಈ ಕೃಷ್ಣನೇ ಎಲ್ಲಾ ಜಗವು ಕೃಷ್ಣಮಯ. ಅದನ್ನು ನೋಡುವಂತ ಕಣ್ಣುಗಳು ಬೇಕು, ನಯನಗಳು ಬೇಕು. ನೋಡುವಂತ ಕಣ್ಣು ಕೊಡುವ ಅಂತ ಕೇಳ್ತಾನೆ ಯಾರು? ಅರ್ಜುನ. ನಿನ್ನನ್ನು ನೋಡುವಂತ ಕಣ್ಣುಗಳನ್ನು ಕೊಡುವ ನನಗೆ. ನಾವು ಕೂಡ ಅದನ್ನೇ ಬಿಡ್ತಾ ಇದ್ವಿ. ಓಂ ಅಜ್ಞಾನ ತಿಮಿರಾಂಧಶ್ರಂ. ಗುರುವಿನಲ್ಲಿ ನಾವು ಕೇಳ್ತಾ ಇದ್ವಿ, ಗುರುವಿನ ಥ್ರೂ ನಾವು ಕೃಷ್ಣನ ಮುಟ್ಟಬೇಕಾಯ್ತು. ಜ್ಞಾನಂಜನ ಶಲಾಕಯ, ಜ್ಞಾನದ ಒಂದು ಅಂಜನ ಹಚ್ಚಿರುವಂತ ಕಣ್ಣುಗಳ ಮೂಲಕ ಆ ಕಣ್ಣುಗಳಿಗೆ ಒಂದು ಬೆಳಕಿನ ಒಂದು ಶಲಾಕೆ ಕೊಡುವಂತ ನಾವು ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಹಿಂಗ ಕೃಷ್ಣ ಅನೇಕ ದಿವ್ಯ ಲೀಲೆಗಳನ್ನು ಮಾಡ್ತಾ ಇದ್ರು. ಈಗ ನಾವು ಏನಾರು ಹೋಗಿ ಕಳ್ಳತನ ಮಾಡಿದ್ರೆ, ನಮ್ಮ ಮಕ್ಕಳು ಹೋಗಿ ಬೇರೆಯವ್ರ ಮನೆಯಲ್ಲಿ ಹೋಗಿ ಏನಾರು ಕಳ್ಳತನ ಮಾಡಿದ್ರೆ ನಾವು ಏನ್ ಮಾಡ್ತೇವೆ? ಅಯ್ಯೋ ಮಗನ ಕಳ್ಳ ಇದ್ದ, ಕಳ್ಳ ಅಂತ. ನಾವದನ್ನ ದಿವ್ಯ ಲೀಲೆ ಅಂತ ಹೇಳುದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಅವ ಕಳ್ಳ ಆಗ್ತಾನೆ, ಮುಂದೆ ದೊಡ್ಡ ಕಳ್ಳ ಆಗ್ಬಹುದು. ಆದ್ರೆ ಭಗವಾನ್ ಮಾಡುವಂತವು ಎಲ್ಲವೂ ದಿವ್ಯ ಲೀಲೆಗಳಾಗ್ತವೆ. ಭಗವಾನ್ ಹೋಗಿ ಒಂದು ಮಗು ಚೂಟಿದ್ರು ಕೂಡ ಅದು ದಿವ್ಯ ಲೀಲೆ. ಭಗವಾನ್ ಹೋಗಿ ಮತ್ತವ್ರ ಮನೆಯಲ್ಲಿ ಬೆಣ್ಣೆ ಕದ್ಕೊಂಡು ತಿಂದ್ರು ಕೂಡ ಅದು ದಿವ್ಯ ಲೀಲೆ. ಅದು ಯಾಕಂದ್ರೆ ಅದು ಟ್ರಾನ್ಸಿಡೆಂಟಲ್. ನಮ್ಮ ಕ್ರಿಯೆಗಳು ಮತ್ತು ಭಗವಾನನ ಕ್ರಿಯೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಭಗವಾನ್ ಮಾಡುವ ಎಲ್ಲ ಕ್ರಿಯೆಗಳು ಮುಕ್ತವಾಗಿದಾವೆ, ಚೇತನವಾಗಿದಾವೆ. ನಮ್ಮ ಕ್ರಿಯೆಗಳು ಏನದವಲ್ಲ, ಚೇತನಗಳಿಲ್ಲ. ಪರಮಾತ್ಮ ಮಾಡೋದೆಲ್ಲ ಟ್ರಾನ್ಸಿಡೆಂಟಲ್, ದಿವ್ಯ ಇದೆ. ಅದಕ್ಕೆ ಅವ್ರ ಶರೀರದಿಂದ ದಿವ್ಯ ತೇಜ ಬರ್ತತೆ. ಆ ತೇಜದಿಂದ ಏನೈತಿ, ಗಡಿಗಳನ್ನು ಹುಡುಕ್ತಾ ಇದ್ದಾರೆ ಅಂತ ನಮ್ಮ ಬ್ರಹ್ಮ ಸಂಹಿತದಲ್ಲಿ ಹೇಳ್ತದೆ.
ಯಚ್ಚಕ್ಷುರೇತು ಸವಿತ ಸಕಲಾ ಗ್ರಹಾಣಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜ ಅಂತ. ಯಶ್ಯಾಜ್ಞೆಯ ಬ್ರಹ್ಮತಿ ಸಂಭ್ರತು ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸವಿತಾ ಸವಿತಾ ಅಂದ್ರೆ ಇಲ್ಲಿ ಸೂರ್ಯ. ಆ ಸೂರ್ಯ ಏನದಲ್ಲ ಕೃಷ್ಣನ ಕಣ್ಣುಗಳು. ಆ ಕೃಷ್ಣನ ಕಣ್ಣುಗಳಲ್ಲೇ ಅಷ್ಟೊಂದು ಪ್ರಖರ ಶಕ್ತಿ ಇರಬೇಕಾದ್ರೆ ಇನ್ನೇನು ಏನ್ ಬೇಕಾದ್ರೂ ನೋಡ್ತಾನೆ. ಬರೀ ಅವ್ರ ಮೈ ತೇಜ ಅಷ್ಟೇ ಅಲ್ಲ, ಬರೀ ಕಣ್ಣುಗಳ ಮೂಲಕ ಎಲ್ಲರೂ ನೋಡ್ಬೇಕಂದ್ರೆ ಇಡೀ ಜಗತ್ತಿನೊಳಗಿರೋದು ಎಲ್ಲಾ ವಸ್ತುಗಳು ಅವನೇ ಮಾಡಿರೋದು, ಅವನೇ ನೋಡುವಂಥದ್ದು. ಅವನು ಸಿಗ್ಲಾರದ ವಸ್ತುಗಳು ಎಲ್ಲದವು, ಅವನಿಗೆ ಮುಚ್ಚಿಡುವಂಥದ್ದು ಏನು ಸಾಧ್ಯ ಇದೆ? ಅದನ್ನ ಕನಕದಾಸರು ಹೇಳ್ತಾರೆ. ಯಾರು ವ್ಯಾಸತೀರ್ಥರು ಅವರಿಗೆ ಒಂದು ಬಾಳೆಹಣ್ಣು ಕೊಟ್ಟು ಹೇಳ್ತಾರಪ್ಪ, ಯಾರು ಇರದ ಜಗದಲ್ಲಿ ಹೋಗಿ ಇದನ್ನು ತಿಂದು ಬರಿ ಅಂತ. ಬೇರೆ ಬೇರೆದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಇವ್ರಿಗೂ ಕೊಟ್ಟಿದ್ದಾರೆ. ಎಲ್ಲರೂ ತಿಂದು ಬಂದರು. ಎಲ್ಲರನ್ನಲ್ಲಿ ಕೇಳ್ತಾ ಇದ್ರು, ನೀವು ಹೇಗೆ ತಿಂದು ಬಂದ್ರಿ ಅಂತ. ಅವ್ರು ಹೇಳ್ತಾರೆ, ನಾನು ಹೋಗಿ ಗಿಡದ ಮೇಲೆ ಅಡಿಗಿಕೊಂಡು ತಿಂದೆ. ಓಹೋ, ನೀನ್ ಹೇಗೆ ತಿಂದೆ? ನಾನು ಗವಿ ಇತ್ತು, ಗುಡ್ಡದ ಮೇಲೆ ಗವಿ, ಗುಹೆಯ ಒಳಗಡೆ ಹೋಗಿ ತಿಂದೆ, ಯಾರು ನೋಡ್ಲಿಲ್ಲ. ಹೌದಾ? ಮತ್ತೊಬ್ರು ಕೇಳ್ತಾರೆ, ನೀ ಹೇಗೆ ತಿಂದೆ? ನಾನು ಆ ರೂಮಿನಲ್ಲಿ ಒಳಗಡೆ ಹೋದೆ, ಚಾದರ ಹೊಚ್ಕೊಂಡೆ, ಆ ಚಾದರನ್ನು ಹೊಚ್ಕೊಂಡು ಅದ್ರ ಒಳಗಡೆ ತಿಂದೆ, ಯಾರು ನೋಡ್ಲಿಲ್ಲ. ಸರಿ, ಮತ್ತೆ ನೀವು ಹೇಗೆ ತಿಂದ್ರಿ? ಇನ್ನೊಬ್ರು ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನಾನು ಹೋದೆ ತುಂಗಾಭದ್ರಾ ನದಿ, ಆ ನದಿಯಲ್ಲಿ ಮುಳುಗಿದೆ, ಮೇಲೆ ಎದ್ದು ಬರೋರೆಗೆನ ಬಾಳೆಹಣ್ಣು ಆಲ್ರೆಡಿ ಒಳಗೆ ಹೋಗಿತ್ತು, ಯಾರು ನೋಡ್ಲಿಲ್ಲ ಅಂತ. ಆದ್ರೆ ಎಲ್ಲರೂ ಬೇರೆ 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 ರೀತಿಯ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ಅವರ ಅನುಭವಗಳನ್ನು ಹೇಳಿದರು. ವ್ಯಾಸತೀರ್ಥರು ಕೇಳಿಸ್ಕೊಳ್ತಾ ಇದ್ರು. ವ್ಯಾಸತೀರ್ಥರು ಕನಕದಾಸರು ಪುರಂದರದಾಸರ ಗುರು ಮಹಾರಾಜರು, ನಮ್ಮ ಗುರು ಪರಂಪರೆಯಲ್ಲಿ ಬರುವಂತ ಮಹಾನ್ ಆಚಾರ್ಯರು ವ್ಯಾಸತೀರ್ಥರು. ವ್ಯಾಸತೀರ್ಥರು ಕನಕದಾಸ ಹಾಗೆ ಬಂದ, ನೀನ್ ಹೆಂಗ್ ತಿಂದೆ ಓ ಕನಕ ಅಂದ. ಗುರು ಮಹಾರಾಜರು ಅವರು ಏನು ತಮ್ಮ ಉಡಿಯಲ್ಲಿ ಇಟ್ಕೊಂಡಿರುವಂತ, ಬಟ್ಟೆಯಲ್ಲಿ ಇಟ್ಕೊಂಡಿರುವಂತ ಹಣ್ಣುಗಳನ್ನ ತೋರಿಸಿದ್ರು. ಯಾಕೋ ನೀ ತಿನ್ಲಿಲ್ಲ? ಮಹಾರಾಜ್, ಯಾರೂ ಇರದ ಜಾಗ ಅಂತ ಹೇಳಿದ್ರಿ, ಆದ್ರೆ ಎಲ್ಲಾ ಕಡೆಗೂ ಭಗವಾನ್ ಇದ್ದಾರೆ, ಎಲ್ಲಾ ಕಡೆಗೂ ಅಶ್ವಿನಿ ದೇವತೆಗಳೆಲ್ಲ ಇದ್ದಾರೆ. ಅವ್ರು ಇರ್ಲಾರ್ದಂತ ಜಾಗ ಈ ಜಗತ್ತಿನೊಳಗೆ ಎಲ್ಲಾದ್ರೂ ಇದ್ರೆ ನೀವು ಹೇಳಿ, ನಾವು ಖಂಡಿತ ಅಲ್ಲಿ ಹೋಗಿ ಇದನ್ನ ಸ್ವೀಕಾರ ಮಾಡ್ತೀನಿ ಅಂತ. ಪರಮಾತ್ಮ ಇರಲಾರದಂತ ಜಾಗ ಎಲ್ಲಿದೆ? ಅಣೋರಣೀಯ ಮಹತೋ ಮಹಿಮ, ಎಲ್ಲ ಅಣುಗಳಲ್ಲಿನೂ ಅವನಿದ್ದಾನೆ. ದೊಡ್ಡ 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 ಆಕಾಶದ ಕ್ಷೇತ್ರದೊಳಗೂ ಭಗವಾನ್ ಇದ್ದಾರೆ. ಎಲ್ಲಾ ಕಡೆಗೂ ಭಗವಾನ್ ತುಂಬಿದೆ. ಭಗವಾನ್ ಇರದ ಜಾಗ ಈ ಜಗತ್ತಿನೊಳಗೆ ಇಲ್ಲೇ ಇಲ್ಲ. ಅವ ಜಗದೋದ್ಧಾರ. ಹಿಂಗ ಪರಮಾತ್ಮ ದಿವ್ಯ ಲೀಲೆಗಳನ್ನು ಮಾಡ್ಬೇಕಾದ್ರೆ, ಒಂದೇ ದಿನ ಮಗು ಮಲಗಿದೆ, ಯಾರೋ ಕೃಷ್ಣ ಮಲ್ಕೊಂಡಿದ್ದಾನೆ, ಅವರಮ್ಮ ನೋಡ್ತಾಳೆ, ಮಲಗಿದೆ. ಯಾವತ್ತು? ಒಂದು ದಿನ ಮೊದಲು ಮಲಗಿದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಣ್ಣೆ ಮಾಡ್ತಾ ಇದ್ಲು. ಬೆಣ್ಣೆ ಮಾಡ್ತಾ ಎತ್ಕೊಂಡು ಬೇರೆ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋದ್ಲು. ಕೃಷ್ಣ ಏನ್ ಮಾಡಿದ, ಕಣ್ಣು ಮಲಗಿದ್ದಂಗೆ ಇವ ಆಕ್ಟಿಂಗ್ ಮಾಡ್ತಾ ಇದ್ದಾನೆ, ಮಲಗಿಲ್ಲ. ಅವನು ಏನ್ ಮಾಡ್ತಾನೆ, ಎದ್ದ ಹೋಗಿ ಬೆಣ್ಣೆ ತಿಂದು ಮತ್ತೆ ವಾಪಸ್ ಬಂದು ಹಾಗೆ ಮಲಗ್ತಾನೆ ಕಣಿಸ್ಕೊಂಡು. ಅವ್ರ ಅಮ್ಮ ಬಂದು ಹುಡುಕ್ತಾ ಇದ್ದಾರೆ, ಇಲ್ಲಿ ಬೆಣ್ಣೆ ನಾ ಮಾಡಿದೆ, ಇದು ಬೆಣ್ಣೆ ಖಾಲಿ ಆಗಿದೆ, ಯಾರು ನನ್ನ ಮಗನ್ ಬಿಟ್ರೆ ಈ ರೂಮ್ನಲ್ಲಿ ಮತ್ತೆ ಯಾರು ಇಲ್ಲ. ಅವಳು ಕನ್ಫ್ಯೂಸ್ ಆಗ್ತಾಳೆ. ಹಂಗ ದೀಪಾವಳಿ ದಿನದಲ್ಲಿ ತಾಯಿ ಏನ್ ಮಾಡ್ತಾಳೆ, ಬೇಗ ಎದ್ದು ಮನೆ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ. ಇವಾಗ ಬೆಣ್ಣೆ ಕಡಿಬೇಕು. ಬೆಣ್ಣೆ ಗಡಿಗೆ ಕಡಗೋಲು, ಆ ಕಡಗೋಲು ಹಿಡ್ಕೊಂಡು ಆ ಚರ್ನಿಂಗ್ ಮಾಡ್ತಾಳೆ, ಕಡಿತಾಳೆ. ಎಳಿಬೇಕಲ್ಲ, ಹೀಗೆ ಹೀಗೆ ಎಳಿಬೇಕಾದ್ರೆ ಕಡಗೋಲು ಈ ರೀತಿ ಇರ್ತದ. ಅದು ಏನು ಹೀಗೆ 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 ತಿರುಗೋದ್ರಿಂದ ಲೆಫ್ಟ್ ರೈಟ್ ಅಂದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ತಿರುಗೋದ್ರಿಂದ ಬೆಣ್ಣೆ ಏನೈತಿ ಮೊಸರಿನಿಂದ ಬೇರ್ಪಡ್ತದೆ. ಆ ಬೆಣ್ಣೆ ಕಡಿಯೋದು ಮಂಥನ ಮಾಡ್ತಾರಂತ. ಮಂಥನ ಮಾಡ್ಬೇಕಾದ್ರೆ ಬೆಣ್ಣೆ ಸಪರೇಟ್ ಆಗ್ತದೆ. ಆ ಬೆಣ್ಣೆ ಸಪರೇಟ್ ಆಗುವಂಥದ್ದು ಏನ ಕ್ರಿಯೆ ಅದಲ್ಲ, ಆ ಮಂಥನ ಇದೆಯಲ್ಲ, ಆ ಮಂಥನ ಮಾಡೋದು ಒಂದ್ ಸ್ವಲ್ಪ ಕಷ್ಟದ ಕೆಲಸ. ಬರೀ ನಾವು ಸ್ವಲ್ಪ ಒಂದು ಅರ್ಧ ಲೀಟರ್ ಮೊಸರು ತಗೊಂಡ್ಬಿಟ್ಟು ನಾವು ಬೆಣ್ಣೆ ಕಡಿತೇವೆ, ಒಂದು ಇಷ್ಟು ಮಾಡಿ ಅದು ಏನು ಅದ್ರಾಗಿದ್ದ ಬೆಣ್ಣೆನೇ ತೆಗಿಯಂಗಿಲ್ಲ, ಏನಿಲ್ಲ, ಮಜ್ಜಿಗೆ ಮಾಡಿ ಇಡ್ತೇವೆ. ನಾವು ಮಾಡುವಂತ ಕ್ರಿಯೆ ಮೊದಲು ಅವರು ಮಾಡುವಂತ ಕ್ರಿಯೆ ಬಹಳ ವ್ಯತ್ಯಾಸ ಇದೆ. ಅವಾಗ ಬರೀ ಒಂದು ಆಕಳದ ಹಾಲಿನಿಂದ ಮಾಡೋದಲ್ಲ, ಅವರು ಲಕ್ಷಗಟ್ಟಲೆ ಆಕಳ ಇರುವಂತ ಹಾಲು, ದೊಡ್ಡ ದೊಡ್ಡ ಗಡಿಗೆ, ದೊಡ್ಡ ಚರ್ನಿಂಗ್ ರಾಡ್. ಈಗ ಆವಾಗಿನ ಕಡಗೋಲನ್ನು ನಾವು ಈಗ ಎತ್ತಲಿಕ್ಕೆ ಆಗ್ತದನೋ ಇಲ್ಲ ಗೊತ್ತಿಲ್ಲ. ಅವರ ಈಗ ದ್ವಾಪಾರ ಯುಗದಲ್ಲಿ ಎಷ್ಟು ಜನ, ಎಷ್ಟು ವಯಸ್ಸು? ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ಅಂದ್ರೆ ಒಂದು ಜೀರೋ ಕಟ್ ಆಯ್ತು ಅದ್ರಾಗ.
ಮತ್ತೆ ಇನ್ನೊಂದು ಜೀರೋ ಕಟ್ ಆಯ್ತು ದ್ವಾಪರ ಯುಗ. ಅಂದ್ರೆ 1000 ವರ್ಷ ಬದುಕುವಂತ ಆ ಜನ ಎಷ್ಟು ದಷ್ಟಪುಷ್ಟರಾಗಿರ್ಬೇಕು, ಎಷ್ಟು ಎತ್ತರ ಇರಬೇಕು. ಮತ್ತೆ ಅವರು ಅಷ್ಟು ಎತ್ತರ ಇರಬೇಕಾದ್ರೆ ಅವರ ಆಯುಧಗಳಾಗ್ಲಿ, ಅವರ ಬರ್ತನಾಗ್ಲಿ ಅಥವಾ ಗಡಿಗೆಗಳಲ್ಲಿ ಎಷ್ಟು ದೊಡ್ಡದಾಗಿರ್ಬೋದು. ಆ ಲೆಕ್ಕಕ್ಕೆ ನಾವು ನೋಡಿದ್ರೆ ಈಗ ನಮಗೂ ಮತ್ತೊಂದು ಜೀರೋ ಕಟ್ ಆಯ್ತು. 10 ಸತಿಯುಗಕ್ಕೆ 1,00,000, ಅದರ 1 ಜೀರೋ ಕಟ್ ಆದ್ರೆ ದ್ವಾಪರ ಯುಗಕ್ಕೆ 10,000 ಆಯ್ತು. ಅದ್ರಾಗಿದ್ದ 1 ಜೀರೋ ಕಟ್ ಆಯ್ತು. ಈಗ ದ್ವಾಪರ ಯುಗಕ್ಕೆ 1 ಜೀರೋ ಕಟ್ ಆಗಿಂದ 1,000 ಆಯ್ತು. 1,000ದೊಳಗೆ 1 ಜೀರೋ ಕಟ್ ಆಯ್ತು. ಈಗ ನಾವು 100 ವರ್ಷದ ಆಯುಷ್ಯದೊಳಗೆ ಅದೀವಿ. ಮ್ಯಾಕ್ಸಿಮಮ್ ಅಂದ್ರೆ 100 ವರ್ಷ ಬದುಕ್ತೀವಿ. ಆ 100 ವರ್ಷದೊಳಗ ಬದುಕುವಂತ ವ್ಯಕ್ತಿಗಳು ನಾವು ಎಷ್ಟು ದಷ್ಟಪುಷ್ಟರಾಗ್ತೀವಿ, ನಾವು ಎಷ್ಟು ಆಯುಷ್ಯ ಇದೆ ನಮ್ಮಲ್ಲಿ. ಈಗ 100 ಆಯುಷ್ಯದಲ್ಲಿ ಇನ್ನೊಂದು ಜೀರೋ ಕಟ್ ಆಗ್ತದ. 10 ವರ್ಷದೊಳಗೆ ನಮ್ಮ ಆಯುಷ್ಯ ಮುಗಿದು ಹೋಗ್ತದೆ. 10 ವರ್ಷದೊಳಗ ನಾವು ಹುಟ್ಟುತ್ತಲೇನ ಮುದುಕರಾಗಿ ಹುಡ್ತೇವೆ. ಈಗಾಗಲೇ ಅದ ಪ್ರೋಜರಿ ಅಂತ ಒಂದು ಏನೋ ರೋಗ ಬಂದಿದೆ. ಆ ರೋಗದೊಳಗ ಹುಟ್ಟುತ್ತಲೇನ ಮಕ್ಕಳು ಮುದುಕರಾಗಿ ಹುಡ್ತಾರೆ. ಅಷ್ಟರೊಳಗೆ ಅದರೊಳಗನ ನಾವು ತೀರಿ ಹೋಗ್ತೇವೆ ಅಂತ. ಅಂದ್ರೆ ನಮ್ಮ ಆಯುಷ್ಯು ಮತ್ತೆ ಹೈಟು ಕಮ್ಮಿ ಆಗ್ತಾ 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 ಹೋಗ್ತದೆ. ಈಗಿನ ಲೆಕ್ಕಕ್ಕೆ ಈಗ ಕಡಗೋಲು ಏನದಲ್ಲ, ಈಗ ನಮಗೊಂದು ದೊಡ್ಡ ಗದೆ ಆಗ್ತದೆ. ದೊಡ್ಡ ಗದೆ ಅಂದ್ರೆ ಭೀಮ ಧಾರಣೆ ಮಾಡುವಂತ ಗದೆ ಹೆಂಗಿರ್ತದಲ್ಲ ಅಷ್ಟು ನಾವು ಎತ್ತಲಿಕ್ಕೆ ಸಹಿತ ಆಗ್ಲಿಕ್ಕಿಲ್ಲ. ಅಂತ ಕಡಗೋಲಿನಿಂದ ಅವರಮ್ಮ ಏನೋ ಇದನ್ನು ಕಡಿತಾ ಇದ್ದಾರೆ, ಹಾಲು ಕಡಿತಾ ಇದ್ದಾಳೆ. ಮೊಸರನ್ನು ಕಡಿಬಹುದು, ಹಾಲನ್ನು ಕಡಿಬಹುದಲ್ಲ, ಹಂಗ ಮೊಸರು ಕಡಿತಾ ಇದ್ದಾರೆ. ಮೊಸರು ಕಡಿಬೇಕಾದಾಗ ಮೊಸರಿನಿಂದ ಬರುವಂತ ಬೆಣ್ಣೆಯನ್ನು ತೆಗಿತಾ ಇದ್ದಾಳೆ. ಆ ಕಡಿಬೇಕಾದಾಗ ಅವಳು ಹಾಡ್ತಾ ಇದ್ಲು. ಯಾರ ಬಗ್ಗೆ? ಕೃಷ್ಣನ ಬಗ್ಗೆ. ಕೃಷ್ಣನ ಬಾಲ ಆ ಲೀಲೆಗಳೇನದವಲ್ಲ, ಆ ಲೀಲೆಗಳನ್ನ ಗೀತೆಯ ರೂಪದಲ್ಲಿ ಹಾಡ್ತಾ ಇದ್ಲು. ಈ ಕಡಿಯುವಂತ ಕೆಲಸ ದಣಿವು ಆಗುವಂತ ಕೆಲಸ. ಆ ಕಡಿಯೋದ್ರಾಗ ಆ ದಣವು ಆರಾಮ್ ಕೊಡ್ತದ. ಆ ದಣವಿಗೆ ಆರಾಮ್ ಕೊಡ್ತದ ಆ ಗೀತ ಅಂತ. ಕಡಿಬೇಕಾದ್ರ ಆ ಸುಗಂಧಿತವಾದ ಮಾಲತಿ ಪುಷ್ಪಗಳದಾವಲ್ಲ, ಅವು ಅಗದಿ ನಗ್ತಾ ಇದ್ವು ಅಂತ, ಖುಷಿ ಪಡ್ತಾ ಇದ್ವು ಅಂತ. ಹಿಂಗ ಹಾಲಿನ ಕಡಗೋಲು ಹಿಂಗ್ ಕಡಿಬೇಕಾದಾಗ ಅವಳ ಕೈ ಬಳೆಗಳೇನಿದಾವಲ್ಲ ಅವು ಆವಾಜ್ ಕೊಡ್ತಾ ಇದ್ವು, ಜಣಕ್ ಜಣಕ್ ಅಂತ. ಆಮೇಲೆ ನಿಂತ್ಕೊಂಡು ಕಡಿತಾ ಇದ್ಲು. ಹಿಂಗ್ ಕಡಿಬೇಕಾದ್ರೆ ಕಾಲಿನ ನೂಪುರ, ಕಾಲ್ಗಡಗ ಅವೆಲ್ಲ ಆವಾಜ್ ಮಾಡ್ತಾ ಇದ್ವು. ಅವಳು ಸೀರೆಯನ್ನ ನಡುವಿಗೆ ಟೈಟ್ ಆಗಿ ಕಟ್ಟಿದ್ಲು. ಅಂದ್ರೆ ಏಕ್ದಮ್ ಕಸ್ಕಿ, ಏಕ್ದಮ್ ಬಿಗಿಯಾಗಿ ಕಟ್ಟಿದ್ಲು. ಯಾಕಂದ್ರೆ ಬಿಗಿಯಾಗಿ ಕಟ್ಟಿ ಅದನ್ನ ಕೆಲಸ ಮಾಡಬೇಕಾಯ್ತು, ಕಚ್ಚೆ ಹಾಕೊಂಡು. ನಾವು ಯಾವ್ದಾರ ಒಂದು ಭಾರವಾದ ವಸ್ತು ಹಿಡಿಬೇಕಾದ್ರೆ ಮೊದಲು ನಾವು ಕಚ್ಚೆ ಕರೆಕ್ಟ್ ಕಟ್ಕೊಳ್ತೇವೆ. ಕಟ್ಟಿಕೊಂಡು ಆಮೇಲೆ ಭಾರವಾಗಿ ಇರುವಂತ ವಸ್ತುಗಳನ್ನ ಎತ್ತಬೇಕಾಗ್ತದೆ, ಬಿಗಿಯಾಗಿರುವಂಥದ್ದು. ಅಂದ್ರೆ ಅದು ದಣವಾದ ಕೆಲಸವನ್ನು ನಾವೇನತಿ ಗಟ್ಟಿಯಾಗಿ ಮಾಡ್ಬೇಕಾಗ್ತದೆ. ಹಾಗೆ ಅವಳು ಸೇವಾ ಮಾಡ್ತಾ ಇದ್ದಾಳೆ. ಮಾಡ್ತಾ ಮಾಡ್ತಾ ಹಾಡ್ತಾ ಇದ್ದಾಳೆ. ಯಾರ ಬಗ್ಗೆ? ಕೃಷ್ಣನ ಬಗ್ಗೆ. ಕೃಷ್ಣನ ಅನೇಕ ಲೀಲೆಗಳ ಬಗ್ಗೆ ಹೇಳಲಿಕ್ಕೆ ಹಾಡ್ತಾ ಇದ್ದಾಳೆ. ಗಾನಂ ಕಥಾಗಾನಂ ನಾಟ್ಯಂ ಗಮನಂ ವಂಶಿ ಪ್ರಿಯ ಸಖಿ ಚಿದಾನಂದಂ ಜ್ಯೋತಿಂ ಪರಮಪಿ ಸದಾ ಸ್ವಾದ್ಯಮಪಿ ಚ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತದೆ. ಎಂತ ಕಥಾ ಗಾನ ನಾಟ್ಯ. ಈಗ ಗೋಲೋಕ್ ಧಾಮದಲ್ಲಿ ಅವ್ರು ಮಾತಾಡೋದೆಲ್ಲ ಏನೈತಲ್ಲ, ಕಥಾ ಅಂದ್ರೆ ಮಾತಾಡೋದು. ಈಗ ಅವ್ರು ಹೇಳೋದೇನೈತಲ್ಲ ಅದು ಕಾವ್ಯಾತ್ಮಕವಾಗಿ ಹೇಳ್ತಾರೆ, ಗೀತವಾಗಿ ಹೇಳ್ತಾರಂತೆ. ಅಷ್ಟು ಸುಂದರವಾಗಿ ಮಾತಾಡ್ತಾರಂತೆ ಭಾಷೆ. ಕಥಾ ಗಾನಂ ನಾಟ್ಯಂ. ಅವ್ರು ನಡೆದಾಡಿದ್ರೆ ನೃತ್ಯ ಮಾಡ್ಕೊಂಡು ಓಡಾಡಿದ್ರೆ. ಈ ಮಗು ಓಡಾಡ್ತಿರ್ತಾವ ನೋಡಿದ್ರೆ. ಈಗ ಮಕ್ಕಳು, ಈಗಿನ ಮಕ್ಕಳಾದ್ರೂ ಕೂಡ ರಸ್ತೆದಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರು ಸುಮ್ಮನೆ ಹೋಗೋದಿಲ್ಲ, ಸುಮ್ಮನೆ ನಡೆದು ಹೋಗೋದಿಲ್ಲ. ಅವ್ರೇನ್ ಮಾಡ್ತಾರೆ? ಕುಣಿತಾ ಹೋಗ್ತಾರೆ, ಡ್ಯಾನ್ಸಿಂಗ್ ಮಾಡ್ತಾ ಹೋಗೋದು. ಅಲ್ಲಿ ಹೋಗಿಡ್ಲೆ ಅದು ಗೇಟ್ನಂತ ಬಂದ್ರೆ ಆ ಗೇಟ್ ಅನ್ನು ತೆಗೆದು ಹಾಗೆ ಸುಮ್ಮನೆ ಹೋಗುದಿಲ್ಲ. ಆ ಗೇಟ್ ಮೇಲೆ ಹತ್ತಿ ಆ ಗೇಟ್ನಿಂದ ಒಳಗೆ ದೂಡ್ಕೊಂಡು ಹೋಗೋದು, ಅಂದ್ರೆ ತಿರಿಕೊಂಡು ಈಗ ಬಂದ್ ಮಕ್ಕಳು ತುಂಡುತನ ಮಾಡ್ತಾರೆ. ಅಂದ್ರೆ ನೋಡಿ, ಆ ತುಂಡುತನದಲ್ಲಿ ಆ ಖುಷಿ ಇದೆಯಲ್ಲ, ಆ ಖುಷಿ ಪಡ್ತಾರೆ. ಇಲ್ಲಿ ಭಗವಾನ ಕೂಡ ಆ ತುಂಡುತನ ಮಾಡ್ತಾ ಇದ್ದಾರೆ. ಆ ತುಂಟತನ ಎಲ್ಲಿಂದ ಬಂದಿದೆ? ಆ ಕೃಷ್ಣನಿಂದ ಬಂದಿದೆ. ಜಗನ್ನಾಟಕ ಸೂತ್ರಧಾರಿ ಅವ್ರ ಥ್ರೂನ ಎಲ್ಲ ಬಂದಿರೋದು. ಈ ಕಳ್ಳತನ ಮಾಡೋದು ಆದ್ರೂ ಕೂಡ ಅವ್ರ ಥ್ರೂ. ಮಹಾನ್ ಕಳ್ಳರು ಯಾರಂದ್ರೆ ಕೃಷ್ಣನೇ. ಅವ ಎಲ್ಲರ ಹೃದಯನ ಕದೀತಾನೆ. ಹಿಂಗ ಅವರಮ್ಮ ಇಷ್ಟೊಂದು ದಣಿದಾರ, ಇಷ್ಟೊಂದು ಬೆವರು ಹರಿಲಿಕ್ಕತ್ತದ. ಅವಳ ಅಮ್ಮನ ಒಂದು ಸೇವೆ ನಿಲ್ಲಿಸ್ಬೇಕು ಅಂತ ಕೃಷ್ಣನಿಗೆ ಮನಸ್ಸಾಗ್ತದೆ. ಬೆವರು ಹೊಡೆದಿದ್ದಾಳ, ಬೆವರು ಹರಿಲಿಕ್ಕತ್ತ ಅವ್ರ ಹಣೆಯಿಂದ. ಅದಕ್ಕೆ ಅಮ್ಮನಿಗೆ ಹೋಗಿ
ಅಮ್ಮನ ಕೈ ಹೋಗಿ ಕೈ ಹಿಡಿತಾನೆ ಹಿಂಗೆ. ಅಮ್ಮನ ಕೈ ಸ್ಪರ್ಶ ಕೃಷ್ಣನ ಸ್ಪರ್ಶ ಆದ ಕೂಡಲೇ ಅಮ್ಮಗ ಓ ಕೃಷ್ಣ ಬಂದ ಆಯ್ತು. ಅವ್ರೇನ್ ಮಾಡಿದ್ಲ ಕಡಿಯುವಂತ ಕಡಗೋಲನ್ನು ಇಟ್ಲು. ಅದನ್ನು ಚರ್ 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 ಆವಾಜ್ ಬರ್ತದಲ್ಲ, ಅದು ಸೌಂಡ್ ಕಮ್ಮಿ ಆಯ್ತು. ಕಡಗೋಲನ್ನು ನಿಲ್ಲಿಸಿದ್ಲು. ಅಲ್ಲೇ ಅಂಗಣದಲ್ಲಿ ಕುತ್ಕೊಂಡು ಅವಳಿಗೆ ಮೊಲೆ ಹಾಲನ್ನು ಕುಡಿಸ್ಲಿಕ್ಕತ್ತಾಳ, ಸ್ತನಪಾನ ಮಾಡ್ಲಿಕ್ಕೆ. ಕೃಷ್ಣ ಕುಡಿಲಿಕ್ಕತ್ತಾನ. ಆ ಕೃಷ್ಣನ ಮುಖ ನೋಡ್ತಾ ಇದ್ದಾಳ ಯಾರು? ಯಶೋದಮಯ್ಯ. ಯಶೋದಮಯ್ಯ ಕೃಷ್ಣನ ಮುಖ ನೋಡ್ತಾಳೆ. ಆಗ ಕಮಲವದನ, ಕಮಲನಯನ, ಕಮಲಾಕರ. ಯಾರು? ಕೃಷ್ಣ. ಅವನ ಕಣ್ಣುಗಳೇನದಲ್ಲ ಕಮಲ ದಳದ ರೀತಿ ಇದೆ. ಅವನ ಮುಖ ಏನತ್ತಲ್ಲ, ಮುಖ ಕೂಡ ಕಮಲದ ಹೂ, ಈಗ ಅರಳಿರುವ ಕಮಲದ ಹೂ ಇದ್ದ. ಯಾವುದು? ನೀಲಿಯ ಕಮಲ ಹೂ ಅರಳಿಕತ್ತದ, ಬೇರೆ ಅರಳಿಕತ್ತದ. ಆ ಮುಖ ನೋಡ್ತಾಳೆ. ಆ ಮುಖ ನೋಡ್ತಾ ತನ್ನನ ಮೈ ಮರ್ತು ಬಿಡ್ತಾಳೆ ಆ ಖುಷಿ ಒಳಗೆ. ಮಗು ಹಾಲು ಕುಡ್ಲಿಕತ್ತದ ಅಂದ್ಕೂಡ್ಲೆ ಆ ಹಾಲು ಇದಲ್ಲ, ಹಾಲು ಕೂಡ ಚೈತನ್ಯ ಇದೆ. ಹಾಲು ಏನಾಗ್ತದ, ಠಾಕೂರ್ಜಿಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿವಿ ಅಂತ ಆ ಖುಷಿ ಪಡ್ಲಿಕತ್ತದ ಹಾಲು. ಯಾವಾಗ ತಾಯಿ ಆ ಹಾಲಲ್ಲಿ ಇದನ್ನ ಮೊಸರಿನ ಗಡಿಗೆಯನ್ನ ಕಡಿತಾ ಇದ್ಲು, ಆ ಕೃಷ್ಣನ ಬಗ್ಗೆ ನೆನಪು ಮಾಡಿಕೊಳ್ತಾ ಇದ್ಲು. ಆ ಕೃಷ್ಣನ ಬಗ್ಗೆ, ತನ್ನ ಮಗನ ಬಗ್ಗೆ ನೆನಪು ಮಾಡ್ಕೊಳಕ್ಬೇಕಾದ್ರೆ ಅವಳ ಮೊಲೆಯಿಂದ ಹಾಲು ತೊಟ್ಟಿಕ್ಕಿರ್ಲಿಕತ್ತ, ಕೆಳಗಡೆ ಬೀಳ್ತೈತಂತ ಆ ಪ್ರೇಮದಿಂದ. ಇವಾಗ ಹಾಲು ಕುಡಿಸ್ತಾ ಇರ್ಬೇಕಾದ್ರೆ ಒಳಗೆ ಒಲೆ ಮೇಲೆ ಪದ್ಮಗಂಧಿ, ಅಂದ್ರೆ ಈಗ ಹೇಳಿದ್ವಲ್ಲ, ಹಾಲು ಆಕಳ ಸ್ಪೆಷಲ್ ಹುಲ್ಲನ್ನು ತಿಂದು ಬರ್ತದೆ, ಸುಗಂಧಿತವಾದ ಹುಲ್ಲನ್ನು ತಿಂದು ಬಂದ್ರಿಂದ ಅದರಿಂದ ತೆಗೆದಿರುವಂತ ಹಾಲನ್ನ ಒಲೆ ಮೇಲೆ ಇಟ್ಟಿದ್ದಾಳೆ. ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದಾಳೆ. ಕುದಿಬೇಕಾದ್ರೆ ಹಾಲಿನ ಸುವಾಸನೆ ಹೊರಗೆ ಬರ್ತದೆ. ಆದ್ರೆ ಸುವಾಸನೆ ಬರ್ಲಿಕ್ಕತ್ತದ. ಅವ್ರಿಗೆ ಹೆಂಗ್ ಗೊತ್ತಾಗ್ತದ? ಈಗ ಹಾಲು ಉಕ್ಲಿಕ್ಕತ್ತದ, ಹಾಲು ಬಿದ. ಅದ್ಯಾಕೆ ಹಾಲು ಉಕ್ತೀವ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಅಯ್ಯೋ ಯಶೋದಮ್ಮಯ್ಯನ ಮೊಲೆಯ ಹಾಲನ್ನು ಕುಡಿದು ಕೃಷ್ಣ ತೃಪ್ತ ಆದಂದ್ರೆ ನಮ್ಮನ್ನ ಕುಡಿಯೋರು ಯಾರು? ನಮ್ಮ ಸೇವೆ ಸ್ವೀಕಾರ ಮಾಡ್ಯಾರ ಅವರು. ನಾವ್ ಇದ್ದು ಏನು ಉಪಯೋಗ ಆಗಾರ? ಅದಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು. ಅದಕ್ಕೆ ಹಾಲು ಉಕ್ತದಂತಂದ್ರೆ ಅಲ್ಲಿಂದ ಬರ್ತನಿಂದ ಪಾತ್ರೆಯಿಂದ ಮೇಲಿಂದ ಕೆಳಗೆ ಹಾರಿ ಎಲ್ಲೇ ಬೆಂಕಿ ಒಳಗೆ ಬಿದ್ದು ಸತ್ತು ಹೋಗ್ತೀವಿ ಅಂತ. ಯಾವಾಗ ಹಾಲು ಬೆಂಕಿ ಒಳಗೆ ಮೇಲೆ ಬೀಳ್ತದ, ಬಿದ್ದು ಗುಡ್ಲೆ ಅದು ಸುಡ್ತದ, ಸುಟ್ಟು ವಾಸನೆ ಯಶೋದ ಮೈಗೆ ಬರ್ಲಿಕ್ಕತ್ತದ. ಅದ್ ಮದ್ ಗುಡ್ಲೆ ಏನ್ ಮಾಡ್ತಾಳೆ, ಹಾಲು ಕುಡಿಯುವಂತ ಮಗುನ ಏನೈತಿ ಕೆಳಗೆ ಇಳಿಸಿ, ಕೆಳಗೆ ಅಂದ್ರೆ ಜಮೀನಿನ ಮೇಲೆ ಹಾಕಿ ಒಳಗೆ ಓಡಿ ಹೋಗ್ತಾಳ. ಓಡಿ ಹೋದ ಕೂಡಲೇ ಓಡಿ ಹೋಗಿ ಇನ್ನೇನು ಹಾಲಿನ ಕೆಳಗೆ ಇಳಿಸಿ ಇನ್ನು ಹೊರಗೆ ಬರ್ಬೇಕು ಅಂದ ಕೂಡಲೇ ಕೃಷ್ಣಗೆ ಸಿಟ್ಟು ಬರ್ತದ. ನನಗಿಂತ ಅದೇ ದೊಡ್ಡದಾಯ್ತಾ ನಿನಗೆ ಅಂತ ಯೋಚನೆ ಮಾಡ್ತಾನೆ. ಕ್ರೋಧದಿಂದ ಅವನ ತುಟಿಗಳು ಅಲ್ಲಾಡ್ಲಿಕ್ಕತ್ತವು. ಅಲ್ಲಾಡುವಂತ ತುಟಿಗಳನ್ನ ಹಲ್ಲಿನಿಂದ ಕಚ್ಚಿಡ್ದಂತ. ಸಣ್ಣ ಸಣ್ಣ ಹಲ್ಲುಗಳು, ಹಾಲುಗಲ್ಲ ಅಂತ ಹಾಲು ಹಲ್ಲು, ಸಣ್ಣವಾದ ಹಲ್ಲುಗಳಿಂದ ತುಟಿಯನ್ನು ಕಚ್ಚಿಡಿದು ನನಗಿಂತ ಅದೇ ದೊಡ್ಡದಾಯ್ತಾ ನಿನಗೆ ಅಂತ. ಕಾಮಯೇಶು ಕ್ರೋಧೇಶು ಲೋಭಯೇಶು, ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳ್ತದ, ನಮ್ಮ ಇಚ್ಛೆ ಫುಲ್ಫಿಲ್ ಆಗ್ಲಿ ಅಂದ್ರೆ ನಮಗೆ ಕ್ರೋಧ ಬರ್ತದಂತ. ಹಂಗ ಭಗವಾನ್ ಇಲ್ಲೇ ಹಾಲು ಕುಡಿತಾ ಇದ್ರು. ಅವನ ಇನ್ನೂ ಹಾಲು ಕುಡಿಬೇಕು ಅನ್ನುವಂತ ತೃಪ್ತಿ ಆಗಿರ್ಲಿಲ್ಲ. ಅವನು ಕುಡಿಬೇಕಂದ್ರೆ ಇಳಿಸಿಬಿಟ್ಟು ಫೋರ್ಸ್ಫುಲಿ ಇಳಿಸಿಬಿಟ್ಟು ಹೋಲ್ಲಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಿನಿಂದ ಅವ ಏನ್ ಮಾಡಿದ, ಕ್ರೋಧದಿಂದ ಹಲ್ಲನ್ನು ಕಚ್ಚಿಡಿದು ಆ ಕಡೆ ಈ ಕಡೆ ನೋಡಿದ. ಏನಾದ್ರೂ ನಾನು ಇವಳಿಗೆ ಹಾನಿ ಮಾಡ್ಬೇಕು, ಇವಳೆಲ್ಲ ಮಾಡಿ ಸೇವೆ ಎಲ್ಲ ವೇಸ್ಟ್ ಮಾಡ್ಬೇಕು ಅಂತ. ಅದಕ್ಕೆ ಅವನು ನೋಡಿದ ಅಲ್ಲಿ ಮಸಾಲೆ ಕಡಿಯುವಂತ ಕಲ್ಲು, ಮಸಾಲೆ ಅರಿಯುವಂತ ಒಂದು ಕಲ್ಲು, ಸಣ್ಣದೊಂದು ಕಲ್ಲು. ಆ ಕಲ್ಲು ತಗೊಂಡು ಮೊಸರು ಗಡಿ ಏನು ಕಡಿತಾ ಇಲ್ಲ, ಬೆಣ್ಣೆ ಕಡಿತಾ ಇಲ್ಲ, ಗಡಿಗೆ ಹೊಡೆದ. ಬೇರೆ ಬೇರೆ ಟೀಕಾಕಾರರು ಬೇರೆ ಬೇರೆ ಹೇಳ್ತಾರೆ, ಕಲ್ಲಿನಿಂದ ಹೊಡೆದು ತುಕಡ ಮಾಡಿ ಹಾಕಿದ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ಒಂದು ತುಕಡ ಮಾಡಲಿಲ್ಲ, ಸೌಂಡ್ ಬರ್ತಿತ್ತು, ಸೌಂಡ್ ಬರ್ತದ ಅಂತ ಹೇಳ್ಬಿಟ್ಟು ಕೆಳಗಡೆಯಿಂದ ಹೊಡೆದ, ಆ ಕೆಳಗಡೆಯಿಂದ ತೂತಾಯ್ತು ಅಂತ, ಬಿದ್ದೋಯ್ತು ಅಂತ. ಬಿದ್ದೋಯ್ತು ಅಂತ. ಹಿಂಗ ಮೊಸರನ್ನ ಗಡಿಗೆನೆಲ್ಲ ಒಡೆದು ಹಾಕಿ ಆ ಕಡಗೋಲನ್ನ ಎತ್ತಿ ಬಿಸಾಡಿ ಅದರ ದಾರ ಹಿಡ್ಕೊಂಡು ಎಳೆದಾಡಿದ. ಉಡುಪಿ ಕೃಷ್ಣನ ಅದು ಹಾಗೆ ಇದೆ. ಉಡುಪಿ ಕೃಷ್ಣನ ಕೈಯಲ್ಲಿ ಕಡಗೋಲಿದೆ, ಅದರ ದಾರ ಅಂದ್ರೆ ಹಗ್ಗ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರಂತೆ. ಯಶೋದಮ್ಮಯ್ಯ
ಮೈಯನ್ನು ಕಿಡಿಕಿಡಿತನ ಮಾಡ್ಲಿಕ್ಕೆ. ಅದನ್ನೆಲ್ಲ ಒಡೆದು ಹಾಕಿ ಇನ್ನು ಇಲ್ಲಿದ್ರೆ ಇನ್ನು ಅಮ್ಮ ಇನ್ನ ನನಗೆ ಶಿಕ್ಷೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋದ ಹೊರಗಡೆ ಬೇರೆ ರೂಮಿಗೆ. ಅಲ್ಲಿ ಕಟ್ಟಿರುವಂತ ಗಡಿಗೆಗಳು ಏನು ಹ್ಯಾಂಗ್ ಮಾಡಿದ್ರು ಮೊಸರಿನ ಗಡಿಗೆ ಮತ್ತು ಬೆಣ್ಣೆ ಗಡಿಗೆಗಳನ್ನ ಅವನು ಏನತಿ ಒಡೆದು ಹಾಕಬೇಕಾದ್ರೆ ಏನ್ ಮಾಡಿದ ಅಲ್ಲಿ ಮೋಟರ್ ಗ್ರೈಂಡರ್ ಇತ್ತು. ಮೋಟರ್ ಗ್ರೈಂಡರ್ ಅಂತಂದ್ರೆ ಒಳಕಲ್ಲು, ಕಟ್ಟಿಗೆಯ ಒಳಕಲ್ಲು ಮತ್ತೆ ಕಲ್ಲಿನ ಒಳಕಲ್ಲು, ಎರಡು ರೀತಿ ಒಳಕಲ್ಲು ಇರ್ತದೆ. ಒಳಕಲ್ಲು ಕುಟಿಣಿ. ಈಗ ನೋಡ್ರಿ ನಾವು ಯಾವುದೇ ನಾವು ಮೊದ್ಲಿತ್ತು ಅಕ್ಕಿಗಳನ್ನ ಅದ್ರದ್ದು ಹಸ್ಕ್ನಿಂದ ಸಪ್ರೇಟ್ ಮಾಡ್ಬೇಕಾದ್ರೆ ಆ ಕುಟಿಣಿ ಉಪಯೋಗ ಮಾಡ್ತಿದ್ರು. ಅದ್ರ ಮೇಲೆ ದಂಡ ಉಪಯೋಗ ಮಾಡಿ ಅದನ್ನ ಹಸ್ಕನ್ನು ಅದ್ರ ಮೇಲಿರುವ ಕವರನ್ನು ತೆಗಿತದೆ. ಅದು ಮಾಡೋದ್ರಿಂದ ಶುದ್ಧವಾಗಿರ್ತದೋ ಆ ಅನ್ನ ಬೇಯೋದ್ರಿಂದ ಇಷ್ಟೊಂದು ಸುಗಂಧಿತವಾಗಿ ಇರುವಂತ ಅನ್ನ ರೆಡಿ ಆಗ್ತದೆ. ಅದನ್ನು ಮಾಡೋದ್ರಿಂದ ಹೊಟ್ಟೆ ನೋವುಗಳು ಬರ್ತಿರ್ಲಿಲ್ಲ, ಕೈ ನೋವುಗಳು ಬಲಿಷ್ಠ ಆಗ್ತಿದ್ವು ಕೈ ಯಾವಾಗಲೂ. ಮತ್ತೆ ಚಕ್ಕಿ ಬೀಸಿ ಕಲ್ಲು ಅಂತಿತ್ತು. ಆ ಬೀಸಿ ಕಲ್ಲನ್ನು ನಾವು ತಿರುಗಿಸೋದ್ರಿಂದ ಏನಾಗ್ತದೆ, ಹೆಂಗೆ ನಾವು ತಿರುಗಿಸ್ತೇವೆ ಹಂಗಂಗೆ ನಮ್ಮ ಹೊಟ್ಟೆ ಒಳಗಿರುವಂತ ನಾಭಿ ಒಳಗಿರುವಂತ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾವೆ. ಅದಕ್ಕೆ ಮಾತಾಲ್ ಹೋಗುವ ಅಂದ್ರೆ ತಾಯಂದ್ರೆ ಏನ್ ಮಾಡ್ತಿದ್ರು, ಮೊದಲು ಅವ್ನು ಬೀಸಿ ಹಿಟ್ಟನ್ನು ತಯಾರು ಮಾಡ್ತಿದ್ರು. ಅದನ್ನ ಹಿಟ್ಟು ತಯಾರು ಮಾಡುವೆ ಆವಾಗ ಅದು ಮಾಡೋದ್ರಿಂದ ಆಹಾರ ಅಷ್ಟೊಂದು ಶುದ್ಧವಾಗಿತ್ತು. ಇವಾಗೆಲ್ಲ ಹೋಗ್ಬಿಡು. ಈಗೆಲ್ಲ ಮಿಕ್ಸಿ ಬಂದಿದಾವ, ಹಿಟ್ಟು ರೆಡಿಮೇಡ್ ಬರ್ತದ. ಹಿಟ್ಟು ಯಾವಾಗ ತಯಾರು ಮಾಡ್ತಾರೆ 1 ತಿಂಗಳು 2 ತಿಂಗಳು ಮೊದಲು ಅಥವಾ 3 ತಿಂಗಳು ಮೊದಲು ತಯಾರು ಮಾಡಿರುವಂತ ಹಿಟ್ಟು 6 ತಿಂಗಳ 1 ವರ್ಷಗಟ್ಟಲೆ ಹಿಂದೆ ತಯಾರು ಮಾಡಿರುವಂತ ಆಯಿಲ್, ಇದರೊಳಗೆ ಫ್ಯಾಕ್ಟ್ರಿ ಒಳಗ ಪಾಲಿಶ್ಡ್ ಆಗಿರುವಂತ ಅಕ್ಕಿ, ಅದನ್ನೆಲ್ಲ ತಿನ್ನೋದ್ರಿಂದ ಏನೈತೆ ಮನೆಯೊಳಗೆ ನಡೆಯುವಂತ ನ್ಯಾಚುರಲ್ ಕ್ರಿಯೆ ಏನಿತ್ತು, ನ್ಯಾಚುರಲ್ ಆಗಿರುವ ಆಕ್ಟಿವಿಟೀಸ್ ಅನ್ನೋದವೆಲ್ಲ ಬಂದಾಗಿ ಈಗೇನೈತೆ ಅನ್ಯಾಚುರಲ್ ಅಬ್ನಾರ್ಮಲ್ ಜೀವನ ನಾವು ಮಾಡ್ಲಿಕ್ಕತ್ತೀವಿ. ಹಂಗಾಗೋದ್ರಿಂದ ತಾಯಂದಿರೆಲ್ಲ ಏನಾಗ್ಲಿಕ್ಕೆ ದಪ್ಪ ಆಗ್ತಾರ, ಕುಂತ್ರಿ ಹೇಳಲಿಕ್ಕೆ ಬರಲ್ಲ, ಎದ್ರು ಕುಂದ್ರಲಿಕ್ಕೆ ಬರಲಾರ್ದಂತ ಒಂದು ಸ್ಥಿತಿ ಬರ್ತದ. ಅವ್ರ ಬೊಜ್ಜು ಹೊಟ್ಟೆ ಬರ್ತದ. ಈಗ ನಿಮ್ಮ ಮನೆಯೊಳಗೆ ಇರ್ಲಿಲ್ಲ ಅಂದ್ರೂ ನಿಮ್ಮ ಮನೆಯೊಳಗೆ ಒಂದು ಬಿಸಿ ಕಲ್ಲಾದ್ರೂ ತೊಂಬಂದು ಇಟ್ಕೊಳ್ಬೇಕು. ಅದನ್ನ ಏನೈತಿ ಸ್ವಲ್ಪ ಆದ್ರೂ ಒಂದು 10 ರೌಂಡ್ ಹಿಂಗ ತಿರುಗಿಸ್ಬೇಕು. ಹಾಗೆ ಸುಮ್ಮನೆ ತಿರುಗಿಸೋದ್ರಿಂದ ಅದ್ರೊಳಗಿಷ್ಟ ಅಕ್ಕಿನೋ ಒಂದು ಬೇಳೆನೋ ಹಾಕಿ ತಿರುಗಿಸಿ ಅದರಿಂದ ಏನಾದ್ರೂ ಪದಾರ್ಥಗಳನ್ನ ತಯಾರು ಮಾಡಿಕೊಂಡು ಅದನ್ನ ಉಪಯೋಗ ಮಾಡೋದು ಬಹಳ ಉತ್ತಮ. ಇದರಿಂದ ನಮ್ಮ ಋತುಚಕ್ರ ಏನಿರ್ತದಲ್ಲ ಅದು ಒಳ್ಳೆ ಕರೆಕ್ಟ್ ಆಗ್ತದ. ಹೊಟ್ಟೆ ಪ್ರಾಬ್ಲಮ್ಸ್ ಏನಿದಾವಲ್ಲ ಅವೆಲ್ಲ ಕ್ಲಿಯರ್ ಆಗ್ತಾವಂತ. ಇದು ಸೈನ್ಸ್, ಇದರಿಂದ ಇರುವಂತ ಸೈನ್ಸ್. ನಮ್ಮಲ್ಲಿ ನಾವೇನು ಈ ಮಷಿನರಿ ಮೊದಲು ನಾವು ತಯಾರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿಂದ ಬೇರೆ ಬೇರೆ ಸ್ವರ್ಗ ಲೋಕಗಳಿಗೆ ಹೋಗಿ ಬರುವಂತ ಟೆಕ್ನಾಲಜಿ ಇರುವಂತ ಟೈಮ್ನಲ್ಲಿ ಇದೊಂದು ಮಷಿನ್ ತಯಾರು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಮ್ಗೆ. ಅವ್ರಿಗೆ ಗೊತ್ತಿತ್ತು, ಎಲ್ಲ ಗೊತ್ತಿದ್ದೂ ಕೂಡ ಇದು ಹಿತ ಅಲ್ಲ ಅನ್ನುವಂಥದಕ್ಕೆ ಸಲುವಾಗಿ ಅವ್ರೇನೈತಿ ಈ ರೀತಿ ನಮ್ಮ ಸರಳವಾದ ಒಂದು ವಿಧಾನಗಳನ್ನ ಕಂಡುಕೊಂಡಿದ್ರು ಮತ್ತು ಅದನ್ನ ಪಾಲಿಸ್ತಾ ಇದ್ರು. ಆ ವಿಧಾನಗಳನ್ನ ಬಿಟ್ಟಿದ್ರಿಂದ ಇವತ್ತು ನಾವು ರೋಗಿಷ್ಠರಾಗಿದ್ದೀವಿ, ಅಬ್ನಾರ್ಮಲ್ ಜೀವನ ನಾವು ಜೀವಿಸ್ತಾ ಇದ್ದೀವಿ. ಹಿಂಗ ಯಶೋದಮ್ಮಯ್ಯ ಏನ್ ಮಾಡಿದ್ರು, ಮನೆಯಲ್ಲಿ ಬೆಣ್ಣೆ ಕಡಿತಾ ಇದ್ರು. ಕೃಷ್ಣ ಏನ್ ಮಾಡಿದ, ಬೆಣ್ಣೆ ಕಡೆಗಿನ ಒಡೆದು ಹಾಕಿದ, ಹೊರಗಡೆ ಹೋದ. ಅಲ್ಲೇ ಈ ಮೋಟರ್ ಗ್ರೈಂಡ್ ಅಂದ್ರೆ ಈಗೇನು ಒಳಕಲ್ಲು ಇತ್ತಲ್ಲ, ಒಳಕಲ್ಲು ಕಟ್ಟಿಗೆ ಒಳಕಲ್ಲನ್ನ ಉಲ್ಟಾ ಹಾಕಿ ಅದ್ರ ಮೇಲೆ ಹತ್ತಿ ಮೇಲಿರುವ ಬೆಣ್ಣೆ ಗಡಿಗೆಗಳನ್ನ ತಕೊಂಡು ಅದನ್ನ ತೆಗಿಬೇಕಾದ್ರೆ ನಿಲ್ಲಲಿಲ್ಲ ಅಂತ ಹೇಳ್ಬಿಟ್ಟು ಕಲ್ಲಿನಿಂದ ಹೊಡೆದು ಅದರಿಂದ ಬಂದಿರುವಂತ ಬೆಣ್ಣೆ ಬಿದ್ದಿತ್ತು. ಆ ಬೆಣ್ಣೆಯನ್ನು ತಾನೇನು ತಿನ್ಲಿಲ್ಲ ಬಾಳ, ಆದ್ರೆ ಅಲ್ಲಿರುವಂತ ಮಂಗಗಳಿಗೆಲ್ಲ ಕರೆದ್ಬಿಟ್ಟು ಮಂಗಗಳು ತಿನ್ಸ್ಬಿಟ್ಟು ಅಮ್ಮ ಒಳಗ ಹಾಲನ್ನು ಇಳಿಸಿ ಹೊರಗೆ ಬಂದು ನೋಡ್ತಾರೆ, ಬೆಣ್ಣೆಗಳಿಗೆ ಹೊಡೆದು ಹಾಕಿದ್ದಾರೆ. ಯಾರು ಹೊಡೆದಿದ್ದು, ಯಾರು ಮಾಡಿದ್ದು? ನನ್ನ ಮಗ ಅಲ್ದ, ಮತ್ತೆ ಇನ್ಯಾರು ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇವ ಕೃಷ್ಣನೇ ಮಾಡ್ತಾ ಇದ್ದಾನೆ. ಅಲ್ಲಿ ಬಂದು ನೋಡ್ತಾ ಇದ್ದಾನೆ. ಆಮೇಲೆ ಆ ಬೆಣ್ಣಿನ ಮಂಗಗಳಿಗೆ ತಿನ್ನಿಸ್ತಾ ಇದ್ದಾನೆ. ಅಮ್ಮ ನೋಡ್ತಾ ಇಲ್ಲ, ಇದು ಇಂಟಾಲರಬಲ್, ಇದನ್ನ ತಾಳ್ಕೊಳಕ್ ಆಗುದಿಲ್ಲ ಅಂತ ಹೇಳ್ಬಿಟ್ಟು ಅವಳ ಒಳಗೆ ಹೋಗಿ ಒಂದು ಬಡಿಗೆ ತಗೊಂಬರ್ಲಿಕ್ಕೆ ಹೋದ್ಲು. ಬಡಿಗೆ ತಗೊಂಡ್ ಬರ್ಬೇಕಾದ್ರೆ ಇಲ್ಲಿ ಕೃಷ್ಣ ಎಲ್ಲ ಮಂಗಗಳಿಗೆ, ಕೋತಿಗಳಿಗೆ ಎಲ್ಲ ತಿನ್ನಿಸ್ತಾ ಇದ್ದ ಬೆಣ್ಣೆ. ಯಾಕೆ ಕೋತಿಗಳಿಗೆ ಮಂಗಗಳಿಗೆ ಬೆಣ್ಣೆ ತಿನ್ನಿಸ್ತಾ ಇದ್ದ ಕೃಷ್ಣ ಅಂದ್ರೆ, ರಾಮಾಯಣದಲ್ಲಿ ವಾನರು ರಾಮನಿಗಾಗಿ ಸೇವಾ ಮಾಡಿದರು. ಎಷ್ಟೊಂದು ಸೇವಾ, ಎಲ್ಲಿಂದ ಅಂದ್ರೆ ಕಿಷ್ಕಿಂದೆಯಿಂದ ಅಂದ್ರೆ ಈಗಿನ ಹಂಪಿ ಅವಾಗಿನ ಕಿಷ್ಕಿಂದೆ. ಆ ಕಿಷ್ಕಿಂದೆಯಿಂದ ರಾಮೇಶ್ವರ ತನಕ ನಡ್ಕೊಂಡು ಹೋಗಿ ಅಲ್ಲ ಸೀತಾದೇವಿ ಹುಡುಕೊಂಡ್ ಬರ್ಲಿಕ್ಕೆ ಮಾಡಿದ ಸೇವಾ ಮಾಡಿದ್ರು. ಜಗತ್ತಿನ ಮೂಲಿಗೆಲ್ಲ ಹೋದ್ರು, ಸೀತಾದೇವಿನ ಹುಡುಕ್ಲಿಕ್ಕೆ ಹೋದ್ರು.
ಹೋಗ್ಬೇಕಾದ್ರೆ ಊಟ ಇರಲಿಲ್ಲ, ಸರಿಯಾದ ಟೈಮ್ನಾಗ ನೀರು ಸಿಗ್ತಾ ಇರಲಿಲ್ಲ. ಆದರೂ ಕೂಡ ಆ ಸೇವೆಗಾಗಿ ಪರಿತಪಿಸಿಕೊಂಡು ತಮ್ಮ ಎಲ್ಲ ಹಸಿವೆ ನೀರಿಡಿಕೆಗಳನ್ನೆಲ್ಲ ಹಾಗೆ ಇಟ್ಕೊಂಡು ಪರಮಾತ್ಮ ಸೇವೆಯನ್ನು ಮಾಡಿದರು. ಇಲ್ಲಿಂದ ರಾಮೇಶ್ವರ ತನಕ ನಡ್ಕೊಂಡು ಹೋದ್ರು. ಅಲ್ಲಿ ಹೋಗಿ ರಾಮೇಶ್ವರದಲ್ಲಿ ಸೇತು ಕಟ್ಟಿದ್ರು. ಸೇತು ಕಟ್ಟಬೇಕಾದ್ರೆ ಬೇರೆ ಬೇರೆ ಕಡೆಯಿಂದ ಕಲ್ಲುಗಳನ್ನ, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ಎತ್ಕೊಂಡ್ಬಂದ್ರು, ಗಿಡಗಳನ್ನ ಎತ್ಕೊಂಡ್ಬಂದ್ರು, ಬಳ್ಳಿಯನ್ನ ಎತ್ಕೊಂಡ್ಬಂದ್ರು. ಆ ಸೇತುವೆ ಕಟ್ಟಲಿಕ್ಕೆ ಬೇಕಾಗಿರುವಂತದನ್ನು ಎತ್ತಿ ಅದನ್ನು ಅದ್ರ ಮೇಲೆ ರಾಮನಾಮ ಬರಿತಾ ಅದನ್ನು ಕಟ್ಟಿ ಸೇತುವೆಯನ್ನು ಕಟ್ಟಿದ್ರು. ಎಷ್ಟೋ ದಿನಗಳವರೆಗೆ ಉಪವಾಸ ಇದ್ವು ಮಂಗಗಳು. ಪರಮಾತ್ಮ ಅದನ್ನು ಮರೀಲಿಲ್ಲ. ನೀನು ನನ್ನ ಸಲುವಾಗಿ ಇಷ್ಟೊಂದು ಗೀಸ್ತಾ ಅಂದ್ರೆ ನಿಮ್ಮ ಜೀವನವೆಲ್ಲ ನನ್ನ ಸಲುವಾಗಿ ಕೊಟ್ಟಿದ್ದೀರಿ, ಅದ್ರ ಸಲುವಾಗಿ ನಿಮ್ಮ ಸಲುವಾಗಿ ನಾನು ಬೆಣ್ಣೆ ತಿನ್ನಿಸ್ತಾ ಇದ್ದೀನಿ ಅಂತ ಅವ್ರಿಗೆ ಬೆಣ್ಣೆ ತಿನ್ನಿಸ್ತಾ ಇದ್ರು. ಅಷ್ಟೊಳಗ ಅಮ್ಮ ಏನ್ ಮಾಡಿದ್ರು, ಬಡಿಗೆ ತಗೊಂಡ್ಬಂದ್ರು. ಅಯ್ಯೋ ಅಮ್ಮ ಏನು ಪಿಟಾಯಿ ಬಡಿತಾಳೆ ಅನ್ನೋ ಅಂತ ಭಯ ಆಯ್ತು. ಜಗತ್ತನ್ನ ಸೃಷ್ಟಿ ಮಾಡಿದವನಿಗೆ ಭಯ. ಎಲ್ಲಿ ಭಯ ಅನ್ನೋದೇ ಇಲ್ಲ, ನಾವು ಅಭಯ ಅನ್ನುವಂತ ಅಭಯ ಚರಣಾರವಿಂದರೆ ಭಜ ಊರೇ ಮನ ಶ್ರೀ ನಂದನಂದನ ಅಭಯ ಚರಣಾರವಿಂದರೆ. ಅಭಯ ಚರಣ, ಭಯ ಅನ್ನೋದೇ ಇಲ್ಲ ಅವರ ಪಾದದಲ್ಲಿ. ಅಂತ ವ್ಯಕ್ತಿ ಈಗ ಭಯ ಪಡ್ತಾ ಇದ್ದಾರೆ, ನಡಕ್ತಾ ಇದ್ದಾರೆ, ಶೇಕ್ ಹಾಕ್ತಾ ಇದ್ದಾರೆ. ಅಯ್ಯೋ ಅಮ್ಮ ಹೊಡಿತಾಳೆ ಅಂತ. ಓಡು ಇಲ್ಲಿಂದ ಅಂತ ಮಂಗಗಳು ಓಡಿದವು, ಅವನು ಓಡಿದ. ಓಡ್ಬೇಕಾದ್ರೆ ಅವನಿಗೆ ಹಾಕಿರುವಂತ ಆಭರಣಗಳು ಕರ್ಣಕುಂಡಲ ಅಳ್ಳಾಡ್ತಿದ್ವು. ಕೊರಳಲ್ಲಿ ಹಾಕಿರುವಂತ ಕಂಠಿಹಾರ, ಕೌಸ್ತುಭಮಣಿ, ವನಮಾಲ, ಅವನಿಗೆ ಹಾಕಿರುವಂತ ಕೈಗಡಗ, ಕಾಲಿನಲ್ಲಿರುವಂತ ನೂಪುರ, ಜಣಕ್ ಅಂತ ಆವಾಜ್ ಬರ್ಲಿಕ್ಕೆ ಓಡ್ತಾ ಇದ್ದ. ಸ್ಟೆಪ್ಪಿನ ಆವಾಜ್, ಟಕ್ 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 ಆ ಕಡೆ ಓಡ್ತಾ ಇದ್ದಾನೆ. ಅಮ್ಮ ಬಂದ್ಲು, ಇನ್ನೇನು ಪಿಟಾಯಿ ಮಾಡ್ತಾಳೆ, ಹೊಡಿತಾಳೆ ಅಂತ. ಅಮ್ಮನು ಓಡಿ ಬರ್ತಾ ಇದ್ದಾಳೆ ಹೊರಗಡೆ ಗ್ರೌಂಡ್. ಆ ಗ್ರೌಂಡ್ ನಲ್ಲಿ ಹಿಂಗ್ ಓಡ್ತಾ ಇದ್ದಾನೆ ಕೃಷ್ಣ. ಇನ್ನೇನು ಸಿಕ್ಕಾಕೊಳ್ತಾನೆ, ಅಮ್ಮ ಹಿಡಿತಾಳೆ, ಇನ್ನು ಪಿಟಾಯಿ ಮಾಡ್ತಾಳೆ ಅಂತ, ಇನ್ನು ಹೊಡಿತಾಳೆ ಅಂತ. ಕೃಷ್ಣ ಓಡ್ಬೇಕಾದ್ರೆ ಅಮ್ಮ ಓಡಿ ಬರ್ಬೇಕಾದ್ರೆ ತೋರ್ದವಳು, ಒಂದ್ ಸ್ವಲ್ಪ ದಪ್ಪ ಇದ್ಲು. ಅವಳು ಧಾರಣೆ ಮಾಡಿದ್ಲಲ್ಲ ಮಾಲತಿ ಹೂವು ಒಂದಲ್ಲ, ಆ ಮಾಲತಿ ಹೂ ಕೆಳಗಡೆ ಬಿದ್ದೋದು. ಯಾಕೆ ಬಿದ್ದು ಅಂದ್ರೆ ಆ ಮಾಲತಿ ಹೂವು ಯೋಜನೆ ಮಾಡ್ಲಿಕ್ಕೆ ಠಾಕೂರ್ಜಿ ಹಿಡ್ಕೊಳ್ಳಿಕ್ಕೆ ಹೊಂಟಿದ್ದಾಳೆ ತಾಯಿ ಯಶೋದಮ್ಮಯ್ಯ. ನಾವು ವಜನ್ ಆಗಬಾರ್ದು ಅಂತ, ನಾವು ಭೋಜ ಆಗಬಾರ್ದು ಅಂತ, ಭಾರ ಆಗಬಾರ್ದು, ಅದಕ್ಕೆ ಬಿದ್ದು ಬಂತು. ಇನ್ನು ಆಚಾರ್ಯ ಇನ್ನೊಬ್ಬರು ಆಚಾರ್ಯರು ಅದನ್ನ ಹೇಳ್ತಾರೆ. ಯಾಕೆ ಬಿದ್ದು ಬಂದ ಅಲ್ಲ, ಠಾಕೂರನಿಗೆ ಶಿಕ್ಷೆ ಮಾಡ್ಲಿಕ್ಕೆ ಹೊಂಟಿದ್ದಾಳೆ, ನಾವು ಇವರ ಬಾಲಿನಲ್ಲಿ ನಾವು ಇರಬಾರ್ದು, ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಬಿದ್ದು ಅಂತ. ಇನ್ನೊಬ್ಬರು ಆಚಾರ್ಯ ಹೇಳ್ತಾರೆ, ಯಾವ ಮಾಲತಿ ಹೂಗಳು ಯಾಕೆ ಬಿದ್ದು ಅಂತಂದ್ರೆ, ಕೃಷ್ಣ ಅಲ್ಲೇ ಗ್ರೌಂಡ್ ನಲ್ಲಿ ಸರ್ಕಲ್ ಆಗಿ ಕೊಡ್ತಾ ಇದ್ರು, ಅಮ್ಮನಿಗೆ ಸಿಗಬಾರ್ದಂತ. ಯಾವಾಗ ಭಾರವಾಗಿರುವಂತಹ ಹೂಗಳು ಕೆಳಗಡೆ ಬಿದ್ದು ಅಮ್ಮನಿಗೆ ಹಗರಾಗ್ತಾಳೆ, ಅಮ್ಮ ಜೋರಾಗಿ ಓಡ್ತಾಳೆ, ಕೃಷ್ಣ ಜೋರಾಗಿ ಓಡಿ ಬರ್ತಾನೆ. ಓಡಿ ಬರ್ಬೇಕಾದ್ರೆ ಕೃಷ್ಣನ ಪಾದಕ್ಕ ಈ ಕಲ್ಲುಗಳು ತಾಕಬಾರ್ದು, ಅವರ ಪಾದ ನಮ್ಮ ಮೇಲೆ ಊರ್ಲಿ, ಅವರ ಒಂದು ಪಾದ ಸ್ಪರ್ಶ ನಮಗಾಗ್ಲಿ ಅಂತ ಮಾಲತಿ ಹೂ ಬೇಡ್ತಾ ಇದ್ವು. ಆ ರೀತಿ ಆಶಾ ಮಾಡ್ತಾ ಇದ್ವು ಅಂತ. ಹಿಂಗೆ ಆಚಾರ್ಯರು ಆ ಪ್ರಸಂಗವನ್ನ ರಸವತ್ತಾಗಿ ವರ್ಣನೆ ಮಾಡ್ತಾರೆ. ಅಮ್ಮ ಈಗೇನ್ ಮಾಡ್ತಾರೆ, ದಂಡ ಹಿಡ್ಕೊಂಡು ಮಗನಿಗೆ ಹಿಡಿಬೇಕು, ಇನ್ನೇನು ಹಿಡಿಕೋಬೇಕು, ಇನ್ನು ಹೊಡಿಬೇಕು ಅಂತಂದು ಓಡ್ತಾ ಇದ್ದಾರೆ. ಕೃಷ್ಣ ಏನಂತ ಹೀಗೆ ಓಡ್ತಾ ಇದಾರೆ. ಕೃಷ್ಣನ ನಡಕ್ ಕಟ್ಟಿರುವಂತ ನಡುಪಟ್ಟಿಯಲ್ಲಿ ಕಟ್ಟಿರುವಂತ ಗೆಜ್ಜೆ ಸೌಂಡ್ ಬರ್ತಾ ಇದೆ. ಓಡ್ತಾ ಇರ್ಬೇಕ ಕಾಲ್ ಗೆಜ್ಜೆಗಳು, ಕರ್ಣಕುಂಡಲ, ಅವನ ತಲೆ ಮೇಲೆ ಇಟ್ಟಿರುವಂತ ನವಿಲ್ಲ ಪಂಕ ಏನತ್ತಲ್ಲ, ಅದು ಓಡ್ಬೇಕಾದ್ರೆ ಹೀಗೆ ಮೂವ್ಮೆಂಟ್ ಆಗ್ತೈತಿ. ಜಗನ್ನಾಥ ಪುರಿಯಲ್ಲಿ ಜಗನ್ನಾಥನ ನಡ್ಕೊಂಡು ಹೋಗ್ಬೇಕಾದ್ರೆ ಜಗನ್ನಾಥ ಸೋನಾರ್ ವೇಷ, ಅದೇನೋ ಬಂಗಾರದ ಆಭರಣಗಳಿಂದ ಶೃಂಗಾರ ಮಾಡಿ ಭಗವಾನ್ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವನ ಮೇಲಿರುವಂತ ಶೃಂಗಾರದ ಇದೇ ಇರ್ತದಲ್ಲ, ಅದು ಹೀಗೆ ಆಗ್ತದಂತ. ಅಂದ್ರೆ ಈಗ 3 ಪಂಕ್ ಹೆಂಗೆ ಈಗ ಹಿಂದೆ ಮುಂದೆ ಆಗ್ತದ ಹಾಗೆ ಆಗ್ತದಂತ. ಅದನ್ನ ಅಲ್ಲಿಂದ ತಗೊಂಡ್ರು ಅಂತ. ಎಲ್ಲಿಂದ ಕೃಷ್ಣ ಓಡ್ ಹೋಗ್ಬೇಕಾದ್ರೆ ಅದು 3 ಪಂಕ್ ಹಿಂಗೆ ಗಾಳಿಗೆ ಹಿಂದೆ ಮುಂದೆ ಬರ್ತಾ ಇತ್ತು. ಬರ್ಬೇಕಾದ್ರೆ ಓಡ್ತಾ ಇದ್ದಾರೆ, ಕೃಷ್ಣ ಓಡುತ್ತಾನೆ. ಇನ್ನೇನ್ ಸಿಕ್ಕರು, ಅಮ್ಮ ಬಡಿತಾಳೆ ಅಂತ. ಜಗತ್ತಿನ ಎಲ್ಲ ಅರಿಗಳನ್ನ ಅಂದ್ರೆ ರಾಕ್ಷಸರನ್ನೆಲ್ಲ ಸದೆ ಬಡಿಯುವಂತ ಕೃಷ್ಣ ಅಮ್ಮನಿಗೆ ಭಯಭೀತವಾಗಿ ಓಡ್ತಾ ಇದ್ದಾನೆ. ನರಸಿಂಹದೇವ ಕಂಬ ಹೊಡ್ಕೊಂಡ್ ಬಂದು ಹಿರಣ್ಯಕಶಿಪುವನ್ನು ಹರಿದಂತ ಹಾಕಿದಂತವ ಅಮ್ಮನ ಮುಂದೆ ಈಗ ನಡಕ್ತಾ ಇದ್ದಾರೆ, ಶೇಕ್ ಆಗ್ತಾ ಇದ್ದಾರೆ.
ಇನ್ನೇನು ಅಮ್ಮ ಹೆಳೆದು ಬಿಡ್ತಾಳೆ. ಸಿಕ್ಕ ಹಾಕೊಂಡ ಅಂತ ಅಳ್ಳಿಕತ್ತಾನೆ, ಜೋರಾಗಿ ಅಳ್ಳಿಕತ್ತಾನೆ, ಬಿಕ್ಕಿಸಿ ಹೇಳ್ತಾ ಇದ್ದಾನೆ. ಕಣ್ಣಾಗಿಂದ ನೀರು ಹರಿದು ಹೋಗ್ತಾ ಇದ್ದಾವೆ. ಕಣ್ಣಿಗೆ ಹಚ್ಚಿರುವಂತ ಕಾಡಿಗೆ ಆ ಕಾಜಲ್ ಏನತ್ತಲ್ಲ ಕಣ್ಣೀರಿನಿಂದ ತೊಳ್ಕೊಂಡ್ಬಂದು ಮತ್ತೆ ಆ ಕೆನ್ನೆ ಮ್ಯಾಲೆ ಎಳ್ಕೊಂಡ್ ಬರ್ತಾ ಇದೆ. ಆ ಕಣ್ಣಿಗೆ ಹಚ್ಚಿರುವಂತ ಡಾಟ್ಸ್ ಅಂದ್ರೆ ಕಣ್ಣಿಗೆ ಗೋಪಿಯ ಒಂದು ಡಾಟ್ಸ್ ಅಂತ ಏನು ಕರಿತೀವಿ ಅವೆಲ್ಲ ತೊಳ್ಕೊಂಬರ್ಲಿಕ್ಕೆ ಮುಖ ಸುಂದರವಾಗಿದೆ. ಆ ಕಣ್ಣಿನಿಂದ ಆ ನೀರು ಹರಿದು ಬರುವಂಥದ್ದು, ಅಳುವಂಥದ್ದು, ಕಣ್ಣಿಗೆ ಹಿಂಗೆ ತಿಕ್ತಾ ಇದ್ದಾನೆ. ಕೃಷ್ಣ ಅಮ್ಮ ನೋಡ್ತಾಳೆ, ಅಯ್ಯೋ ನನ್ನ ಮಗನಿಗೆ ನಾನೇ ಶಿಕ್ಷೆ ಮಾಡ್ತಾ ಇದ್ದೀನಿ, ಇನ್ನೇನು ಅಳ್ತಾ ಇದ್ದಾನೆ, ನಾ ಮಾಡಬಾರ್ದು ಇದನ್ನ, ಇನ್ನು ಭಯ ಬೀಳ್ತಾನೆ, ಭಯ ಪಟ್ರೆ ಮತ್ತೆ ನನ್ನ ಹತ್ರ ಬರುದು ಹೆಂಗೆ ನೀವು ಅಂತ ಹೇಳ್ಬಿಟ್ಟು ಇನ್ನು ಬೇಡ, ಇನ್ನು ಹೊಡೆಯೋದು ಬೇಡ ಅಂತ ನಮ್ಮ ಕೋಲ್ ಬಿಸಾಕ್ತಾಳೆ. ಠಕ್ ಅಂತ ಹೋಗಿದ್ದಾಳೆ. ಹೋದ್ ಕೂಡಲೇ ಕೃಷ್ಣ ಅದಾನೆ ಹಿಂಗೆ ಕೋಲ್ ಹೊಡ್ತಾನ. ಆದ್ರೂ ಅಳ್ತಾ ಇದ್ದಾನೆ, ಬಿಕ್ಕಿಸ್ ಅಳ್ತಾ ಇದ್ದಾನೆ. ಅಮ್ಮ ಏನ್ ಮಾಡ್ತಾಳೆ, ಅವನ ಆ ಒಳಕಲ್ಲಿ ಏನಿತ್ತಲ್ಲ ಆ ಒಳಕಲ್ಲಿಗೆ ಹೋಗಿ ನಿಲ್ಲಿಸ್ತಾಳೆ. ನಾನು ನಿನಗೆ ಶಿಕ್ಷೆ ಕೊಡ್ತೇನೆ. ನೀ ನಮ್ಮ ಮನೆಯಲ್ಲೇನ ಕಳ್ತನ ಮಾಡ್ತಾ ಇದೆ ಅಂದ್ರೆ ಮತ್ತೆ ಅವ್ರ ಗೋಪಿಯವ್ರು ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಅದು ಕರೆಕ್ಟ್ ಇದೆ. ನೀ ಕಳ್ತನ ಮಾಡ್ತಾ ಇದ್ದೆ, ನೀನು ಕಳ್ತನಕ್ಕೆ ನಾವು ಒಂದು ಶಿಕ್ಷೆ ಕೊಡ್ಲೇಬೇಕು. ನೀನು ಇದನ್ನು ಸುಧಾರಿಸ್ಲಿಲ್ಲ ಅಂದ್ರೆ ಮತ್ತೆ ಮುಂದೆ ಹೋಗಿ ನೀನು ಹೇಗೆ ಸಜ್ಜನ ಆಗಾವತಿ? ಒಬ್ಬ ಸಿವಿಲೈಸ್ಡ್ ಪರ್ಸನ್ ಆಗ್ಲಿಕ್ಕೆ ಹೇಗೆ ಸಾಧ್ಯತೆ? ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡಂತ, ಮೊಳಕೆಯಲ್ಲೇ ನೋಡ್ಬೇಕ. ನೀ ಮೊಳಕೆಯಲ್ಲೇ ಇರ್ಬೇಕಾದ್ರೆ ನೀನ್ ಚೂಟ್ ಹಾಕಬೇಕು ನಿಂದು ಈ ದುಷ್ಟ ಗುಣಗಳು ಅಂತ ಅಮ್ಮ ಯೋಚನೆ ಮಾಡ್ತಾರೆ. ಅದಕ್ಕೆ ನೀವು ನಾ ಶಿಕ್ಷೆ ಕೊಡ್ಲೇಬೇಕು. ಭಾರತದಲ್ಲಿ ಇವತ್ತಿನವರೆಗಿನ ಈ ಪ್ರಥಾ ಉಂಟು. ಮಕ್ಕಳಲ್ಲಿ ಬಹಳ ಕಿಡಿಗೇಡಿತನ ಮಾಡ್ತಿದ್ವು ಅಂದ್ರೆ ಏನ್ ಮಾಡ್ತಾರೆ, ಸಣ್ಣ ಮಗು ಬಹಳ ಕಿಡಿಗೇಡಿತನ ಮಾಡ್ತದ ಅಂತ ಹೇಳ್ಬಿಟ್ರು ಅವನ ಕಾಲಿಗೆ ಒಂದು ಹಗ್ಗ ಕಟ್ಟಿ ಒಂದು ದೂರದ ಕಂಬಕ್ಕೆ ಕಟ್ಟಿಟ್ಟಿರ್ತಾರೆ. ಅವನ ಆಟ ಆಡ್ಲಿಕ್ಕೆ ಅಲ್ಲಿ ಅಷ್ಟರೊಳಗನೆ ತಿರುಗ್ತಾ ಇರ್ಬೇಕಂದ. ಆಕಳಿಗೆ ನಾವು ಹಗ್ಗ ಕಟ್ಟಿ ಮೇಯ್ಲಿಕ್ಕೆ ಬಿಟ್ಟಿರ್ತೀವಲ್ಲ ಅಷ್ಟರೊಳಗನೆ ಅದು ಹೀಗೆ ತಿನ್ಕೊಂತಿರ್ಬೇಕು, ಓಡೋಗಬಾರ್ದು ಅಂತ. ಹಂಗಯ್ಯೋ ಸಣ್ಣ ಮಗುಗಳಿಗೆ ನೋಡ್ರಿ, ಈಗ ಅಮ್ಮ ರೊಟ್ಟಿ ಬಡಿತಾ ಇದ್ರೆ ರೊಟ್ಟಿ ತಡ್ತಾ ಇರ್ಬೇಕಾದ್ರೆ ಮಗು ಅಲ್ಲೇ ಮಗನ ಕುಂದಿರ್ಸಿರ್ತಾರೆ ಆಟ ಆಡಿಸಕ್ ಮನೆಯಾಗ, ಮತ್ತೆ ಯಾರು ಇರುವುದಿಲ್ಲ. ಯಾಕಂದ್ರೆ ಈಗ ನಾವು ಸಿಂಗುಲರ್ ಲೈಫ್, ಅವಿಭಕ್ತ ಕುಟುಂಬ ಅನ್ನೋದು ಹೋಗ್ಬಿಡ್ತು. ಮನೇಲಿ ಯಾರಿಲ್ಲ, ಮಗು ಒಂದೇ, ಗಂಡ ಆಫೀಸಿಗೆ ಹೋಗಿದ್ದಾರೆ, ಮತ್ತೆ ಅವ್ನು ಸಂಭಾಳಿಸೋರು ಯಾರು? ಆ ಮಗುನ ಹಿಡ್ಕೊಂಡು ಮಗು ಎದ್ದಿದೆ, ಮತ್ತೆ ಈಗ ರೊಟ್ಟೆ ಬಡಿಬೇಕು, ಹಿಟ್ಟು ಹಿಂಗೆ ರೊಟ್ಟೆ ತಟ್ತಾ ಇದ್ದಾರೆ ಅಥವಾ ಚಪಾತಿ ಮಾಡ್ತಾ ಇದ್ದಾರೆ. ಮಗು ಏನ್ ಮಾಡ್ತದ, ಆ ಹಿಟ್ಟನ್ನು ತೆಗೆದು ತಗಡೆ ಹಾಕೋದು. ಈ ಕಡೆಗೆ ಅಮ್ಮಗೆ ತಲೆ ಕೆಟ್ಟಿ ಏನ್ ಮಾಡ್ತಾಳೆ, ಆಮೇಲೆ ಒಂದಿಷ್ಟು ಹಿಟ್ಟು ಕೊಟ್ಟು ಇನ್ನೊಂದು ಅದ್ರ ಪಕ್ಕಕ್ಕೆ ಒಂದು ಬರ್ತನ ಕೊಟ್ಟು ಅದ್ರಾಗ ಹಾಕಂತ, ಅದ್ರಾಗಿದ್ದ ಹಿಟ್ಟು ತಗೊಂಡು ಇದ್ರಾಗ ಹಾಕೋದು, ಇದ್ರಾಗಿದ್ದ ತೆಗೆದು ಅದ್ರಾಗ ಹಾಕೋದು. ಕಡೆಗೆ ಅಲ್ಲಿರುವಂತ ನೀರು ಇರ್ತದೆ, ಅಲ್ಲಿ ನೀರ್ನೆಲ್ಲ ಚೆಲ್ಲಿ ಹಿಟ್ಟಿನಾಗ ಬಿತ್ತು, ರೊಟ್ಟಿನೂ ಹೋಯ್ತು, ಎಲ್ಲ ಹಾಳಾಯ್ತು. ತಲೆ ಕೆಟ್ಕೊಂಡು ಇಲ್ಲೇ ಹತ್ಕೊಂತ ಕುಂದಿರ್ತಾಳೆ ಅಮ್ಮ. ಯಾರಿಗೆ ಹೇಳ್ಬೇಕು ಇದನ್ನ? ಅಳುದ್ರಲ್ಲಿನೂ ಸುಖ ಉಂಟು ಅವಳಿಗೆ. ಅಯ್ಯೋ ನಾನು ಯಾರು ಮಾಡಿದ್ದು ತಪ್ಪು, ಅವ್ರ ಮಗನೇ ಮಾಡಿದ್ದಾನೆ, ಅವ್ರ ಮಗುವನ್ನೇ ಮಾಡಿದ್ದೆ, ಅದನ್ನ ಯಾರಿಗೆ ಹೇಳ್ಕೊಳಕಾಗಲ್ಲ. ಆ ಅಮ್ಮ ಮತ್ತೆ ಹೇಳ್ತಾಳೆ, ಅವಳು ಎತ್ಕೊಂಡು ಹೋಗಿ ಹೊರಗಡೆ ಹೋಗಿ ಇಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಹೊಸ ರೊಟ್ಟೆ ತಯಾರು ಮಾಡಬೇಕು. ಎಷ್ಟೊಂದು ಕೆಲಸ, ಮಕ್ಕಳು ಎಷ್ಟೊಂದು ರಂಪ ಮಾಡ್ತಾವೆ, ಎಷ್ಟೊಂದು ತಂಟೆ ಮಾಡ್ತಾವೆ. ಆ ತಂಟೆತನ ತುಂಟತನ ಏನಿದೆ ಆ ಕೃಷ್ಣನಿಂದ ಬಂದಿದೆ. ಆ ತುಂಟತನ ಏನಿದೆ ಕೃಷ್ಣನಿಂದ ಬಂದಿದೆ. ಹಿಂಗ ಕೃಷ್ಣನ ಇಷ್ಟ ಏನಾದ್ರೂ ನಾವು ಶಿಕ್ಷೆ ಕೊಡ್ಲೇಬೇಕಂತ ಹೇಳ್ಬಿಟ್ಟು ಅಮ್ಮ ಏನ್ ಮಾಡ್ತಾಳೆ, ಅವನಿಗೆ ಹಗ್ಗ ತಮ್ಮಂದು ಅವನ ನಡುವೆ ಕಟ್ಲಿಕ್ಕೆ ನೋಡ್ತಾಳೆ. ಕಟ್ಬೇಕಾದ್ರೆ ಅದು ಇದನ್ನೆಲ್ಲ ದಾಸಿಯರೆಲ್ಲದಲ್ಲ, ಸರ್ವೆಂಟ್ಸ್ ಅಲ್ಲ, ಅವರೆಲ್ಲ ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಅವರು. ಇವಳ ಅಮ್ಮನಿಗೆ ಟೆನ್ಷನ್, ಇವನಿಗೆ ಹಿಂಗ್ ಮಾಡಿದ್ರೆ ನೀವೆಲ್ಲ ಖುಷಿ ಪಡ್ತಾ ಇದ್ರಿ, ಇವನು ಸುಧಾರಿಸಲಿಲ್ಲ ಅಂದ್ರೆ ಮುಂದೆ ಹೆಂಗ ಅಂತ ಅಮ್ಮನಿಗೆ ಚಿಂತೆ ಇದೆ, ಜವಾಬ್ದಾರಿ ಇದೆ. ಒಳ್ಳೆ ಒಂದು ನಾಗರಿಕ ವ್ಯಕ್ತಿಯಾಗಿ ರೂಪಿಸುವಂತ ಹಕ್ಕು ತಂದೆಯವರಿಗಿರ್ತದೆ. ಅದಕ್ಕೆ ಅದನ್ನ ಅವ್ರ ಮಕ್ಕಳನ್ನ ತಿರ್ತಾರೆ, ಒಳ್ಳೆಯವರಾಗ್ಲಿ ಅಂತ ಬಯಸ್ತಾರ, ಪ್ರಾರ್ಥನೆ ಮಾಡ್ತಾರ. ಪ್ರತಿಯೊಂದು ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರ. ನನ್ನ ಮಗನಿಗೆ ನಾವು ಇಲ್ಲಿ ಮಂದಿರದಲ್ಲಿ ನೋಡ್ತೇವೆ, ತಾಯಿ ತಮ್ಮ ಮಗುನ ಕರ್ಕೊಂಡ್ ಬರ್ತಾರ, ಮಗನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ಹಿಂಗ್ ನಮಸ್ಕಾರ ಮಾಡು, ಹೀಗೆ ಮಾಡು ಅಂತ ಪ್ರತಿಯೊಂದು ಕಲಿಸ್ತಾಳ ತಾಯಿ, ಪ್ರಥಮ ಗುರು. ಅದಕ್ಕೆ ತಾಯಿ ಯಶೋದಮಯ್ಯ ಇಲ್ಲೇ ಕೃಷ್ಣನ್ ಕಲಿಸ್ತಾ ಇದ್ದಾಳೆ. ಜಗತ್ತಿಗಿನ ಗುರು ಕೃಷ್ಣಂ ಒಂದೇ ಜಗದ್ಗುರು. ಆ ಜಗದ್ಗುರುವಿಗಿನ ಈ ಗುರು ಆದವ್ರು ಯಾರು? ಯಶೋದಮಯ್ಯ. ಜಗತ್ತಿಗಿನ ಗುರು ಆದವನಿಗೆ ಗುರು ಆದವರು ಯಶೋದಮಯ್ಯ. ಹೇಳ್ತಾ ಇದ್ದಾಳೆ, ನಿನಗೆ ನಾನು ಕಲಿಸ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಹಗ್ಗದಿಂದ ಕಟ್ಟಲಿಕ್ಕೆ ನೋಡ್ತಾಳೆ. ಅವರ ಸರ್ವೆಂಟ್ಸ್ಗೆಲ್ಲ ಹೇಳ್ತಾರೆ, ಇನ್ನೊಂದು ಹಗ್ಗ ತಗೋರಿ, ಮತ್ತೆ ಅದಕ್ಕೆ ಜಾಯಿಂಟ್ ಮಾಡ್ತಾಳೆ, ಅದನ್ನ ಮತ್ತೆ ಕಟ್ಲಿಕ್ಕೆ ನೋಡ್ತಾಳೆ. ಮತ್ತೆ ಎರಡು ಬೆರಳು ಕಮ್ಮಿ ಆಗ್ತದೆ. ಮತ್ತೊಂದಿಷ್ಟು ಹಗ್ಗ ಎಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಇದಾವೆ, ಹೋಗಿ ನಿಮ್ಮ ಮನೆಯಿಂದ ಹಗ್ಗ ತಮ್ಮನೆ ಅಂತ ಅದನ್ನು ತಂಬರ್ತಾರೆ, ಅದನ್ನ ಕಟ್ಲಿಕ್ಕೆ ನೋಡ್ತಾರೆ. ಎರಡು ಬೆರಳು, 2 ಉಂಗ್ಲಿ ಕಮ್ಮಿ ಆಗ್ತದೆ.
ಯಾಕೆ ಕಮ್ಮಿ ಆಗ್ತದ ಅಂತ. ನಮ್ಮ ಪ್ರಯಾಸ ಇಲ್ದಾನ ನಾವು ಭಗವಾನ್ ಕಟ್ಲಿಕ್ಕೆ ಆಗೋದಿಲ್ಲ. ಮುನಿಪುಂಗವಾನ್, ಎಷ್ಟೊಂದು ಮುನಿಗಳು ತಮ್ಮ ಮನಸ್ಸಿನಲ್ಲಿ ಏನ್ ಮಾಡ್ತಾರೆ, ಧ್ಯಾನ ಮಾಡ್ತಾ, ತಪಸ್ಸೆ ಮಾಡ್ತಾ, ಯೋಗ ಮಾಡ್ತಾ ಕೃಷ್ಣನನ್ನ ಬಂಧಿಸ್ಲಿಕ್ಕೆ ನೋಡ್ತಾರೆ, ಕೃಷ್ಣನ ಮುಟ್ಲಿಕ್ಕೆ ನೋಡ್ತಾರೆ. ನಾವು ಹೋಗಿ ಮುಟ್ಲಿಕ್ಕೆ ಆಗ್ತೇವೆ? ವೇದೇಶು ಅಥವಾ ಕೃಷ್ಣನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ? ಅದಕ್ಕೆ ವೇದೇಶು ಸರ್ವೇಶು ವೇದೇಶು ದುರ್ಲಭಮ ಆತ್ಮಭಕ್ತು ಗೋವಿಂದಮ ಆದಿಪುರುಷಂ ತಮಹಂ ಭಜ. ನಾವು ವೇದಗಳಿಂದ ಅವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ, ಅಥವಾ ನಾವು ತಪಸ್ಸುಗಳಿಂದ ಅಥವಾ ಅದು ಯೋಗದಿಂದ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಕ್ತಿಯಿಂದ ಮಾಡ್ಲಿಕ್ಕೆ ಆಗ್ತದೆ, ಭಕ್ತಿ ಯೋಗದಿಂದ ಮಾಡ್ಲಿಕ್ಕೆ ಆಗ್ತದೆ ಅಂತ. ಅದಕ್ಕೆ ಅವರಮ್ಮ ಕಟ್ಟಿ ಹಾಕ್ತಾ ಇದ್ರು. ಯಾಕೆ 2 ಉಂಗ್ಲಿ ಕಮ್ಮಿ ಆಗ್ತದೆ ಅಂದ್ರೆ ನಮ್ಮ ಪ್ರಯತ್ನ, ನಮ್ಮ ಎಫರ್ಟ್, ಮತ್ತೆ ಕೃಷ್ಣನ ಕೃಪೆ ಇದ್ರೆ ಮಾತ್ರ ಅವ್ರನ್ನ ಕಟ್ಲಿಕ್ಕೆ ಆಗ್ತದೆ ಅಂತ. ಯಶೋದಮ್ಮಯ್ಯ ಕಡೆಗೆ ಕೃಷ್ಣ ಏನಂತೆ ಮುಂಜಾನೆಯಿಂದ ಹಿಡ್ಕೊಂಡು ಸಂಜೆ 4 ಗಂಟೆ ತನಕನೂ ಇದೇ ಆಗ್ಲಿಕ್ಕೆ ಅಮ್ಮ ಸಾಕಾಗಿ ಹೋತ ಅವಳಿಗೆ. ಇನ್ನೇನು ತಲೆ ಕಟ್ಕೊಂಡು ಎಲ್ಲ ಇದಾಗ್ಲಿಕ್ಕೆ ಆದ್ರೂ ಬಿಡ್ತಾ ಇಲ್ಲ, ನಾನು ನಿನಗೆ ಏನಾದ್ರೂ ಮಾಡಬೇಕು ಇವತ್ತು ಅಂತ ಹೇಳ್ಬಿಟ್ಟು ಕಟ್ತಾ ಇದ್ರು. ಅವಾಗ ಕೃಷ್ಣ ಮಾಡಿದ, ನಿಂತ್ಕೊಂಡ ಅಮ್ಮನ ಪರೇಶಾನಿ ನೋಡಿದ. ಅವಳೆಲ್ಲ ಬೆವತ್ ಹೋಗಿದ್ಲು, ಬೆವರು ಬಂದು ಹೋಗಿತ್ತು, ಸಾಕಾಗ್ಬಿಟ್ಲು, ಟಯರ್ಡ್ ಆಗಿದ್ಲು, ಹಸಿವೆ ತೃಷೆಯಿಂದ ಎಲ್ಲ ಅವನ್ನೆಲ್ಲ ಮರೆತು ಬಿಟ್ಟಿದ್ಲು ಅವ. ಇವನಿಗೆ ಏನಾದ್ರೂ ಕಲಿಸೋದ್ರಾಗ ಕೊನೆಗೆ ಕೃಷ್ಣ ನಿಂತ್ಕೊಳ್ತಾನೆ, ನೀನು ಸುಮ್ಮನೆ ನಿಂತ್ಕೊಳ್ತಾನೆ. ಅವಾಗ ಏನಂತೆ ಹಗ್ಗ ಅದು ಕಟ್ಲಿಕ್ಕೆ ಬರ್ತದೆ. ಅವಾಗ ಅವರಮ್ಮ ಅವನಿಗೆ ಕಟ್ತಾರೆ. ಯಾರಿಗೆ ಕಟ್ತಾರೆ? ದಾಮೋದರಿಗೆ. ದಾಮೋದರ ಯಾರು? ಕೃಷ್ಣನಿಗೆ. ದಾಮ್ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ, ಆ ಹೊಟ್ಟೆಗೆ ಹಗ್ಗ ಕಟ್ಟಿದ್ರು. ಅದಕ್ಕೆ ಅವ್ರ ಹೆಸರಾಯ್ತು ದಾಮೋದರ. ಈ ಲೀಲಿಗೆನ ದಾಮೋದರ ಲೀಲೆ ಅಂತ ಕರೀತಾರೆ. ಬೃಂದಾವನದಲ್ಲಿ ಹೋದ್ರೆ ಆ ಸ್ಥಳ ಉಂಟು, ಅಮ್ಮ ಹೊಟ್ಟೆಗೆ ಕಟ್ಟಿರುವಂತಹ ಸ್ಥಳ ಉಂಟು. ಈಗನೂ ಆ ಒಳಕಲ್ಲು ಅಲ್ಲಿದೆ, ಆ ಜಾಗದಲ್ಲಿ ಒಳಕಲ್ಲು ಇಟ್ಟಿದ್ದಾರೆ. ಭಗವಾನ್ ಅವ್ರಿಗೆ ಕಟ್ಟಿರುವಂತಹ ಒಳಕಲ್ಲು ಅಂತ ಹೇಳ್ತಾರೆ. ಆ ಸ್ಥಾನ ಇದೆ. ವಜ್ರನಾಭ ಅವರಿಗೆ ಮಂದಿರ ಕಟ್ಟಿದ್ರು. ಕ್ರಮೇಣ ಇವರು ಬೇರೆ ಅನ್ಯ ಧರ್ಮದವರ ಆಕ್ರಮಣದಲ್ಲಿ ಅವು ಹಾಳಾಗಿ ಹೋಗಿದಾವು. ಇವತ್ತಿಗೂ ಆ ಇತಿಹಾಸ, ಆ ಸ್ಥಳ, ಆ ಪ್ಲೇಸು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇಂಥ ದಿವ್ಯ ಲೀಲೆನ ಕೃಷ್ಣ ಪ್ರತಿನಿತ್ಯ, ಪ್ರತಿ ದಿವಸ, ಪ್ರತಿ ಕ್ಷಣನೂ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಮಂಥನ ಮಾಡೋದು ಅಂದ್ರೆ ಏನು ಅಂತ, ಈಗ ಮೊಸರನ್ನು ಕಡಿತಾ ಇರ್ಬೇಕಾದ ಮಂಥನ ಏನು ಮಾಡ್ತಾರಲ್ಲ, ಆ ಮಂಥನನ ಕಡಿಯುವಂಥದ್ದು ಯಾವುದಪ್ಪ? ನಮ್ಮ ಹೃದಯ ಆಗ್ಬೇಕು. ನಮ್ಮ ಹೃದಯದಲ್ಲಿರುವ ಗಟ್ಟಿಯಾಗಿರುವಂಥ ಮೊಸರನ್ನು ಅದು ಕಡಿಬೇಕು. ಯಾವಾಗ ಕಡಿದು ಅಲ್ಲಿಂದ ಮೊಸರಿನಿಂದ ಬೆಣ್ಣೆ ಅನ್ನೋದು ಹೊರಗೆ ಬರ್ಲಿಕ್ಕೆ ಅವಾಗ ನಮ್ಮ ಹೃದಯದಲ್ಲಿ ಬಂದು ಭಗವಾನ್ ಆ ಬೆಣ್ಣೆನ ಕದೀತಾನೆ, ಆ ಹೃದಯನ ಕದೀತಾನೆ. ಹೃದಯ ಅನ್ನೋದು ಕ್ಲೀನ್ ಆದಾಗ ಮಾತ್ರ ಕೃಷ್ಣ ಬಂದು ನಮ್ಮ ಹೃದಯನ ಕದ್ಕೊಂಡು ಹೋಗ್ತಾರೆ. ಯಾವಾಗ ನಮ್ಮ ಹೃದಯ ಕೃಷ್ಣ ಕದ್ಕೊಂಡು ಹೋಗ್ತಾನೆ, ಜೀವನದಲ್ಲಿ ನಮ್ಮ ಹೃದಯದೊಳಗ ಕೃಷ್ಣ ವಾಸ ಮಾಡಬೇಕು. ಕೃಷ್ಣ ಇದ್ದಾರೆ, ಆದರೆ ನೋಡುವಂಥ ಶಕ್ತಿ ನಮ್ಮಲ್ಲಿಲ್ಲ ಕಣ್ಣಿಗೆ. ಅದಕ್ಕೆ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಹಾಮಂತ್ರದ ಒಂದು ಶುದ್ಧೀಕರಣದಿಂದ ನಮ್ಮ ಹೃದಯ ಶುದ್ಧ ಆಗ್ತದೆ. ಆ ಶುದ್ಧ ಹೃದಯದಿಂದ ಕೃಷ್ಣನಿಗೆ ದೀಪ ಬೆಳಗಿದರೆ ನೋಡಿ, ಹಳ್ಳಿಗತನ ಕಣ್ಣು ತಿಕ್ತಾ ಇದ್ದಾನೆ, ಅಮ್ಮ ಕಟ್ಟಿದಾಳಂತ ಕೋಪ. ಅಂಥವನಿಗೆ ನಾವು ದೀಪ ತೋರಿಸೋದ್ರಿಂದ, ದೀಪ ಬೆಳಗೋದ್ರಿಂದ ಕೃಷ್ಣ ಖುಷಿ ಆಗ್ತಾರೆ. ಅಷ್ಟೊಳಗ ಅಮ್ಮ ಕಟ್ಟಿ ಹೋಗಿದ್ಲು, ಬೇರೆ ರೂಮ್ನ ಒಳಗ ಸೇವೆ ಮಾಡ್ತಾ ಇದ್ರು. ಅಲ್ಲಿಗೆ ಬಲರಾಮ್ ಬಂದ. ಯಾರು ಅವರು ಕಟ್ಟಿದವರು? ಇಡೀ ಜಗತ್ತನ್ನ ಆಳುವಂತ ಇವನ ಶರೀರದಿಂದ ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಕಾರಣೋದಕ ಶಾಯಿ ವಿಷ್ಣು ಅವರು ಬರುವಾಗ ಅವನ ಶರೀರದಿಂದ ನಾನು ಒಂದು ಪೋರ್ಷನ್ ನಾನದೀನಿ. ಯಾರು ಕಟ್ಟಿದವರು ನಿನ್ನನ್ನು? ಕೃಷ್ಣ. ಯಾರು ಅವರು ಕಟ್ಟಿದವರು? ಅವರಮ್ಮ ಎಲ್ಲೋ ಇವನು ಒಳ್ಳೆ ಜೋರಾಗಿ ಚಿರುನ್ ನೋಡಿ, ಬಲರಾಮ್ ಚಿರುನ್ ನೋಡಿ ಅವರಮ್ಮ ಕೇಳಿಸ್ಕೊಂಡ್ಲು. ಬಂದ್ರು, ಬಂದು ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡ್ರು. ಯಾರು ಅವ್ರು ಕಟ್ಟಿ ಹಾಕಿದವ್ರನ್ನ? ಹಿಂಗೆ ನೋಡಿರ್ಲಿ ಅವರಮ್ಮವನ್ನು, ಅಮ್ಮನ ಮುಖ ನೋಡಿದ. ಅಮ್ಮ ಹೇಳಿದ್ಲು, ನಾನೇ ಕಟ್ಟಾಕಿದ. ಹೌದಾ? ಯಾಕಮ್ಮ ಇವನು ಕಟ್ಟಾಕಿದ್ಲು ಅಂತ ಕೇಳಿದ. ಅವನು ಟಣ್ಣ ಬಲರಾಮ್.
ಆ ಕಳ್ಳತನ ಮಾಡದೇನೆ ಕಿಡಿಗೇಡಿತನ ಮಾಡಿದ ಅವನಿಗೆ ಹೇಗೆ ಬಿಡ್ಲಿಕ್ಕಾಗ್ತದೆ? ಶಿಕ್ಷೆ ಕೊಡೋದನ್ನ ಏನ್ ಮಾಡ್ಲಿಕ್ಕಾಗ್ತದೆ? ಅಮ್ಮ, ಇವ ಯಾರು ಗೊತ್ತಾ? ಇವನ ಶರೀರದಿಂದ ಕ್ಷೀರೋದಕ ಶಾಯ ವಿಷ್ಣು, ಗರ್ಭೋದಕ ಶಾಯ ವಿಷ್ಣು, ಕಾರಣೋದಕ ಶಾಯ ವಿಷ್ಣುಗಳೆಲ್ಲ ಬರ್ತಾರ. ಇವನ ಶರೀರದಿಂದ ಎಷ್ಟೊಂದು ಅವತಾರಗಳಾಗ್ತಾವು. ನೀನ್ ಯಾರು? ಇವಂದೇ ಇನ್ನೊಂದು ಪುರುಷನ್ ನಾನು, ಹೌದಾ? ನಿನ್ನ ಕಟ್ ಹಾಕ್ತೇನೆ ಅಂತ. ಅಮ್ಮ ನನ್ ಕಟ್ಬೇಡ ಇಷ್ಟೊಂದು ಅವತಾರಗಳು ನನ್ನ ಮನೆಯೊಳಗ ಹುಟ್ಟಬೇಕಾ? ಅಮ್ಮನಿಗೆ ಹೇಳ್ತಾ ನೀನೇನ ಪೂಜಾ ಮಾಡ್ತೀಯಲ್ಲ ವಿಷ್ಣುವನ್ನ, ಇವನ್ ಒಳ್ಳೇದಾಗ್ಲಿ ಅಂತ ನೀನು ವಿಷ್ಣುವನ್ ಪೂಜಾ ಮಾಡ್ತಾರೆ, ಅವರೆಲ್ಲ ಇವನ್ ಶರೀರದಿಂದ ಬರ್ತಾ ಇದಾರಂತ. ಅವರೆಲ್ಲ ಎಲ್ಲಾ ಅವತಾರಗಳು ನನ್ನ ಮನೆಯೊಳಗ ಹುಟ್ಟಬೇಕಾ? ನಿನಗೂ ಬೆಟ್ಟ ಕೊಡ್ತೇನೆ ಅಂತಂದು ಅವನು ಹಿಡ್ಕೊಂಡು ಕಟ್ಲಿಕ್ಕೆ ಓಡಾಡ್ತಾ ಇದ್ಲ. ಅಮ್ಮ ನನ್ ಬಿಟ್ಬಿಡು, ಅವನ್ ಕಟ್ಟಾಗಿದ್ದ ನನ್ ಬಿಟ್ಬಿಡು ಅಂತ ಅಲ್ರ. ಹಿಂಗ ಅಮ್ಮಗ ಪ್ರೇಮದ ಸಿಟ್ಟು. ಕೃಷ್ಣನಿಗೆ ಪ್ರೇಮ ಭಾಷೆಯಲ್ಲಿ ಬಂಧಿತನಾಗುವ ಆಶೆ. ನೋಡ್ರಿ, ಇದು ಟ್ರಾನ್ಸ್ಜೆಂಡಲ್ ದಿವ್ಯವಾದ ಒಂದು ಸ್ಪರ್ಧಾ. ಅದಕ್ಕೆ ಪ್ರಭುಪಾದ ಅವ್ರು ಹೇಳ್ತಾರೆ, ನಾನು ಕೃಷ್ಣನಾಗಬೇಕು ಅಂತ. ಅನೇಕ ಮಂದಿ ಪ್ರಭುಪಾದ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ನಾನು ಕೃಷ್ಣ ಆಗ್ಬೇಕು. ಅಯ್ಯೋ, ನೀ ಕೃಷ್ಣ ಆಗ್ಬೇಕಂತ ಅಲ್ಲಪ್ಪ, ಕೃಷ್ಣನಿಗಿಂತ ಮೇಲ್ನವನ್ ಮಾಡ್ತೀನಿ ನಿನ್ನ, ಬಾ ನೀನು ಕೃಷ್ಣನ ಭಕ್ತ ಆಗೋ, ಕೃಷ್ಣನಿಗೆ ಮೇಲಾಗ್ತೇವೆ, ಕೃಷ್ಣಗಿಂತ ಮೇಲಾಗ್ತೇ ಅಂತ. ಅಂದ್ರೆ ಕೃಷ್ಣನ ನೀವ್ ಹೇಳ್ದಂಗೆ ಕೃಷ್ಣ ಕೇಳ್ತಾನಂತೆ. ಅಹಂ ಭಕ್ತ ಪರಾಧೀನಂತೆ. ಭಕ್ತರು ಹೆಂಗ್ ಹೇಳ್ತಾರ ಹಂಗ ನಾ ಕೇಳಿಸ್ಕೊಳ್ತೀನಿ ಅಂತ. ಅದಕ್ಕ ಪರಮಾತ್ಮ ಏನ್ ಮಾಡ್ತಾನೆ? ಕೃಷ್ಣ ಎಲ್ಲಾ ಐಶ್ವರ್ಯಗಳನ್ನು ಕೊಡ್ತಾನಂತೆ, ಎಲ್ಲದನ್ನು ಕೊಡ್ತಾನೆ. ಆದ್ರೆ ಒಂದೇ ಒಂದು ಇದನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಏನ್ ಕೊಡೋದಿಲ್ಲ? ಅದು ಭಕ್ತಿಯನ್ನು ಕೊಡೋದಿಲ್ಲ. ಭಕ್ತಿ ಅಂದ್ರೆ ಪ್ರೇಮ. ಆ ಪ್ರೇಮವನ್ನು ಕೊಡೋದಿಲ್ಲ. ಆ ಪ್ರೇಮ ಕೊಡ್ಬೇಕಾದ್ರೆ ಅಗದಿ ಟೆಸ್ಟ್ ಮಾಡಿ ಕೊಡ್ತಾನಂತೆ. ಅದನ್ನ ಕೊಟ್ರೆ ಏನಾಗ್ತತಿ? ಕೃಷ್ಣ ಅವರ ಬಂಧನದೊಳಗ ಸಿಲುಕೋಬೇಕಾಗ್ತತಿ. ಅದಕ್ಕೆ ಅದನ್ನು ಕೊಡ್ಬೇಕಾದ್ರೆ ಯೋಚಿಸಿ ಕೊಡ್ತಾನಂತೆ ಕೃಷ್ಣ. ಅದಕ್ಕೆ ಈ ಟೈಮ್ನಲ್ಲಿ ನಾವು ಭಗವಾನನಿಗೆ ದೀಪ ಬೆಳಗೋದ್ರಿಂದ ಆ ದೀಪದ ಬೆಳಕಿನಲ್ಲಿ ಯಾರನ್ನು ನೋಡ್ತೇವೆ? ಆ ದೀಪದ ಬೆಳಕಿನಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೇತೀವಿ. ಪರಮಾತ್ಮ ಏನ್ ಮಾಡ್ತಾನ? ಒಂದು ಪ್ರಭೆ ಕೊಡ್ತಾನ ನಮ್ಮಲ್ಲಿ, ಹೃದಯದಲ್ಲಿ ಒಂದು ಬೆಳಕನ್ನು ಕೊಡ್ತಾನೆ. ಆ ಬೆಳಕು ನಮ್ಮ ಜೀವನಕ್ಕೆ ಸಾಕಾಗ್ತದೆ. ದಿಯಾ ಕಾ ಸಾಥ್ ದಿಯಾ ತೋ ಭಗವಾನೆ ಫಿರ್ ದಿಯಾ ಫಿರ್ ನಮ್ಗ ಬೆಳಕನ್ನೇ ಕೊಡ್ತಾನೆ. ನಾವು ಯಾವಾಗ ಭಗವಾನನಿಗೆ ಬೆಳಕನ್ನು ಕೊಡ್ತೇವೆ, ಭಗವಾನ್ ಅದೇ ಬೆಳಕನ್ನು ನಮ್ಗೆ ಕೊಡ್ತಾನೆ. ಆ ಬೆಳಕಿನಲ್ಲಿ ನಮ್ಮ ಜೀವನ ಪಾವನ ಆಗಿ ಹೋಗ್ತದೆ. ಇಲ್ಲಿಗೆ ನಾವು ಇವತ್ತಿನ ಈ ಕ್ಲಾಸನ್ನು ಮುಗಿಸುವ. ಹರೇ ಕೃಷ್ಣ. ಇದರಲ್ಲಿ ಏನಾದರೂ ಕಂಡ್ರೆ ಕ್ಷಮಿಸಿ. ಹರೇ ಕೃಷ್ಣ ಪ್ರಭುಜಿ, ಯಾರಾದರೂ ಧನ್ಯವಾದಗಳು. ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ. ಬೋಲ್ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ, ಬಹಳ ಚಲೋ ಹೇಳಿದ್ರಿ. ನಾವು ಹರೇ ಕೃಷ್ಣ. ಕೃಷ್ಣನ ಯಶೋದಮಯ್ಯ ಕಟ್ಟಾಕ್ದಂಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ, ಹರೇ ಧನ್ಯವಾದಗಳು ಕೃಷ್ಣ. ಪ್ರಭುಜಿ. ಹೇಳ್ತಾ ಇರ್ಬೇಕು ಅಂತ. ಹರೇ ಕೃಷ್ಣ. ನಾನು ಅನ್ಕೊಂಡಿದ್ದೀನಿ ಈ ಕ್ಲಾಸ್ ನಿಮಗೆ ಖುಷಿ ತಂದಿದೆ. ಯಾಕಂದ್ರೆ ಭಗವಾನನ ಈ ದಿವ್ಯ ಲೀಲೆಗಳು ಎಲ್ಲರಿಗೂ ಖುಷಿ ಕೊಡ್ತದೆ. ಇದು ಪರಂಪರೆ ಥ್ರೂ ಬಂದಿರುವಂತ ನಾಲೆಜ್ ನಿಮ್ಮ ಹೃದಯ ಕೂಡ ಬದಲು ಮಾಡ್ತದೆ ಅನ್ಕೊಂಡಿದ್ದೀನಿ. ನೀವೆಲ್ಲ ಕೃಪಾ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿಗೆ ನಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸುವ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು. ದಾಮೋದರ ಲೀಲೆನಲ್ಲಿ ಬಲರಾಮನ ಒಂದು ಪಾತ್ರ ಗೊತ್ತಿರ್ಲಿಲ್ಲ ಪ್ರಭುಜಿ, ಇವತ್ತು ಗೊತ್ತಾಯ್ತು. ಹರೇ ಕೃಷ್ಣ ಪ್ರಭುಜಿ.